ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಈ ವಿಚಾರವನ್ನ ಕಳೆದ ವಾರವೂ ಕೂಡ ಚರ್ಚೆ ಮಾಡಿದ್ವಿ. ಜೊತೆಗೆ ಈ ವಿಚಾರ ಕರಾವಳಿ ಭಾಗದಲ್ಲಿ ಬಹಳಷ್ಟು ಚರ್ಚೆಗಳನ್ನ ಹುಟ್ಟು ಹಾಕಿತ್ತು ಕಳೆದ ಒಂದು ವಾರಗಳಿಂದ. ಬಹುಶಃ ಈ ಒಂದು ಬೆಳವಣಿಗೆ, ಈ ಒಂದು ಅಪ್ಡೇಟ್ಸ್ ಏನಿದೆ, ಈ ಚರ್ಚೆಗಳಿಗೆ ಸಂಪೂರ್ಣವಾಗಿ ತೆರೆ ಬೀಳುವಂತಹ ಹೊತ್ತು. ಇವೆಲ್ಲದರ ನಡುವೆ ನಮ್ಮ ತುಳುನಾಡಿನ ನಂಬಿಕೆ, ಆಚಾರ ವಿಚಾರಗಳು, ಸಂಸ್ಕೃತಿ, ನಮ್ಮ ಭಾವನೆಗಳು ಇನ್ನೂ ಕೂಡ ಉಳಿದಿದೆ, ಇದಕ್ಕೆ ಇನ್ನೂ ಕೂಡ ಬೆಲೆ ಇದೆ ಅನ್ನುವಂಥದ್ದು ಕೂಡ ಬಹುಶಃ ಈ ಒಂದು ಘಟನೆಯಲ್ಲಿ ಮತ್ತೆ ನಮಗೆ ಅದು ನಮ್ಮ ಕಣ್ಣ ಮುಂದೆ ಬರುತ್ತೆ. ಕಾರಣ, ಒಂದು ಪತ್ರಿಕೆಯಲ್ಲಿ ಜಾಹೀರಾತನ್ನು ನೀಡಿರುವಂಥದ್ದು, ಅಂದರೆ 30 ವರ್ಷಗಳಿಗಿಂತ ಹಿಂದೆ ತೀರಿ ಹೋದಂತಹ ಒಂದು ವಧುವಿಗೆ ವರನನ್ನು ಹುಡುಕಾಡಿದಂತಹ ಒಂದು ಕುಟುಂಬ. ಜೊತೆಗೆ ಆ ಜಾಹೀರಾತನ್ನು ಆ ಒಂದು ಕುಟುಂಬ ಒಂದು ಪತ್ರಿಕೆಯಲ್ಲಿ, ಪ್ರಕಟಣೆಯಲ್ಲಿ ಜಾಹೀರಾತನ್ನು ನೀಡುತ್ತೆ. ಅಂದರೆ 30 ವರ್ಷದ ಹಿಂದೆ ತೀರಿ ಹೋದಂತಹ ಒಂದು ಹೆಣ್ಮಗಳಿಗೆ 30 ವರ್ಷದ ಹಿಂದೆ ತೀರಿ ಹೋದಂತಹ ಒಬ್ಬ ಯುವಕನನ್ನು, ಅಂದರೆ ವರನನ್ನು ಹುಡುಕುವಂತಹ ಒಂದು ಹುಡುಕಾಟದಲ್ಲಿ ಆ ಕುಟುಂಬ ಇರುತ್ತೆ. ಜೊತೆಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಈ ಜಾಹೀರಾತು ಬಂದ ನಂತರ ಇದು ಬಹಳಷ್ಟು ಚರ್ಚೆಗೆ ಕಾರಣವಾಗುತ್ತೆ. ಚರ್ಚೆಗೆ ಕಾರಣವಾದಕ್ಕಿಂತ ಜಾಸ್ತಿಯಾಗಿ ಬಹಳಷ್ಟು ಟ್ರೋಲ್ಗಳಿಗೆ, ಅಪಹಾಸ್ಯಕ್ಕೆ ಕಾರಣವಾಗುತ್ತೆ. ಯಾಕೆ ಅಪಹಾಸ್ಯಕ್ಕೆ ಕಾರಣವಾಗಿತ್ತು ಅನ್ನುವಂಥದ್ದು ಕೂಡ ತಮ್ಗಳಿಗೆ ಗೊತ್ತಿದೆ. ಯಾಕಂದರೆ ಆ ಬಗ್ಗೆ ಚರ್ಚೆಯನ್ನು ನಾವು ಹಿಂದೆ ಮಾಡಿದ್ವಿ. ಯಾಕಂದರೆ ನಮ್ಮ ಪ್ಯಾನಲಲ್ಲಿ ನಮ್ಮ ತುಳುನಾಡಿನ ಜನಪದ ವಿದ್ವಾಂಸರು, ಜೊತೆಗೆ ನಮ್ಮ ಪ್ಯಾನಲಲ್ಲಿ ತುಳುನಾಡಿನ ಸಂಸ್ಕೃತಿ ಚಿಂತಕರು ಕೂಡ ಬಂದಿದ್ದರು, ಪತ್ರಕರ್ತರು ಕೂಡ ಬಂದಿದ್ದರು. ನಾವು ಆ ಚರ್ಚೆಯನ್ನು ಇಟ್ಟುಕೊಂಡದ್ದು ಯಾಕೆ ಕಾರಣ ಅಂತ ಬಂದಾಗ, ಕುಲೆ ಮದಿಮೆ ಅಥವಾ ಪ್ರೇತ ಮದುವೆ ಅನ್ನುವಂಥದ್ದು ಏನಿದೆ ನೋಡಿ, ಇದು ನಮ್ಮ ತುಳುನಾಡಿನ ಸಂಸ್ಕೃತಿಗೆ ಏನೋ ಹೊಸದೇನಲ್ಲ. ಅನಾದಿ ಕಾಲದಿಂದಲೂ ಕೂಡ ಕುಲೆ ಮದುವೆ ಅಥವಾ ಪ್ರೇತ ಮದುವೆ ಅನ್ನುವಂಥದ್ದು ನಮ್ಮ ತುಳುನಾಡಿನಲ್ಲಿ, ನಮ್ಮ ನಂಬಿಕೆಗಳಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ, ನಮ್ಮ ಸಂಸ್ಕೃತಿಗಳಲ್ಲಿ ಅದು ಹಾಸುಹೊಕ್ಕಾಗಿತ್ತು. ನಮ್ಮ ಮೂಲ ನಂಬಿಕೆ ಆಗಿತ್ತು. ಅದು ಮೂಢನಂಬಿಕೆ ಅಲ್ಲ, ಮೂಲ ನಂಬಿಕೆ ಆಗಿತ್ತು. ಸೊ ಹಾಗಿದ್ದಾಗ ಬಹಳಷ್ಟು ಜನರು ಅದನ್ನು ಅಪಹಾಸ್ಯ ಮಾಡಿದಾಗ, ಅಂದರೆ ಅದನ್ನು ಸ್ಟೇಟಸ್ ಹಾಕಿಕೊಂಡು ಅಪಹಾಸ್ಯದ ರೀತಿಯಲ್ಲಿ, ಅಂದರೆ ಬದುಕಿರುವವರಿಗೆ ವರ ಸಿಗಲ್ಲ, ಇನ್ನು ಇವರುಗಳಿಗೆ ಸಿಗುತ್ತಾ ಅನ್ನುವಂಥದ್ದು ಕೇಳಿದವರು ಬಹಳಷ್ಟು ಜನರು ಇದ್ದಾಗ, ಅಪಹಾಸ್ಯಕ್ಕೀಡಾದಾಗ ಅದು ಆಗಬಾರದು ಅನ್ನುವಂತಹ ದೃಷ್ಟಿಯಲ್ಲಿ. ಯಾಕೆಂದರೆ ಆ ಅಪಹಾಸ್ಯವನ್ನು ಮಾಡಿದವರು ಬೇರೆ ಯಾರೂ ಅಲ್ಲ, ನಮ್ಮವರೇ. ಅಂದರೆ ತುಳುವಿನ ನಂಬಿಕೆಯ ಬಗ್ಗೆ ಗೊತ್ತಿದ್ದವರು, ತುಳು ಸಂಸ್ಕೃತಿಯ ಬಗ್ಗೆ ಗೊತ್ತಿದ್ದವರು, ಆಚಾರ ವಿಚಾರಗಳ ಬಗ್ಗೆ ಗೊತ್ತಿದ್ದವರೇ ಅದನ್ನು ಅಪಹಾಸ್ಯ ಮಾಡಿದಾಗ ಅದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಅದಕ್ಕೋಸ್ಕರ ನಾವು ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಕುಲೆ ಮದುವೆ ಅಥವಾ ಪ್ರೇತ ಮದುವೆ ಅನ್ನುವಂಥದ್ದು ಅಂದರೆ ಏನು, ಜೊತೆಗೆ ತುಳುನಾಡಿನಲ್ಲಿ ನಮ್ಮ ನಂಬಿಕೆಗಳಲ್ಲಿ, ನಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳಲ್ಲಿ ಕುಲೆ ಮದುವೆಯ, ಅಂದರೆ ಪ್ರೇತ ಮದುವೆಯ, ಕುಲೆ ಮದುವೆಯ ಪ್ರಾಮುಖ್ಯತೆ ಎಷ್ಟಿದೆ, ಯಾತಕ್ಕೋಸ್ಕರ ಮಾಡ್ತಾರೆ, ಇದನ್ನು ಮಾಡಿದರೆ ಏನಾಗುತ್ತೆ, ಯಾತಕ್ಕೋಸ್ಕರ ಕುಲೆ ಮದುವೆಯನ್ನು ಮಾಡ್ತಾರೆ, ಮಾಡಲಿಲ್ಲ ಅಂತ ಅಂದರೂ ಕೂಡ ಏನಾಗುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನು ನಾವು ಆ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನೀಡಿದ್ವಿ. ಬಹಳಷ್ಟು ಜನರು ಕರೆ ಮಾಡಿ ಆ ಕಾರ್ಯಕ್ರಮಕ್ಕೆ ಪ್ರಶಂಸೆಯನ್ನು ಕೊಟ್ಟರು. ಬಹಳಷ್ಟು ಜನರು ಹೇಳಿದರು, ಇಂತಹ ಒಂದು ಕಾಲಘಟ್ಟದಲ್ಲಿ, ಅಪಹಾಸ್ಯಕ್ಕೀಡಾಗ್ತಾ ಇರುವಂತಹ ವಿಚಾರದಲ್ಲಿ, ಕಾಲಘಟ್ಟದಲ್ಲಿ ಅಂತಹ ಚರ್ಚೆ ಬೇಕಾಗಿತ್ತು ಅನ್ನುವಂಥದ್ದು. ತದನಂತರ ಆ ಚರ್ಚೆ ಒಂದು ಹಂತಕ್ಕೆ ಹೋಯಿತು. ತದನಂತರ ಪ್ರಮುಖವಾಗಿರುವಂಥ ಅಪ್ಡೇಟ್ಸ್, ಆ ಒಂದು ಕುಟುಂಬ ಏನು ವರನನ್ನು ಹುಡುಕಾಡ್ತಾ ಇತ್ತು, ಅವರಿಗೆ ಕೊನೆಯದಾಗಿ ವರ ಸಿಕ್ಕಿದ್ದಾನೆ. ಬಹಳಷ್ಟು ಪ್ರಪೋಸಲ್ಗಳು ಕೂಡ ಬಂತಂತೆ. ತದನಂತರ ಕೊನೆಯದಾಗಿ ಆ ಒಂದು ಕುಟುಂಬ ಓಕೆ ಮಾಡಿರುವಂಥದ್ದು, ಅಂದರೆ ಈ ಒಂದು ಕುಲೆ ಮದುವೆಗೆ ಓಕೆ ಮಾಡಿರುವಂಥದ್ದು ಬಾಯಾರಿನ ಒಬ್ಬ ಹುಡುಗನನ್ನು. ಹಾಗಿದ್ದಾಗ ವಿಚಾರದ ಬಗ್ಗೆ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ನಂಬಿಕೆ ಉಳಿದಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯದ ವಿಚಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾರ್ಯ. ಕುಲೆ ಮದುವೆಗೆ ವರ ಫಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲೂ ಕೂಡ ಕುಲೆ ಮದುವೆಗೆ ಈಗ ವರ ಸಿಕ್ಕಿದ್ದಾರೆ. ಬಾಯಾರಿನ ಮೃತ ಯುವಕನ ಜೊತೆ ಆಟಿಯಲ್ಲಿ, ಅಂದರೆ ಆಟಿ ತಿಂಗಳು, ಆಷಾಢ ತಿಂಗಳು, ನಮ್ಮ ತುಳುನಾಡಿನಲ್ಲಿ ಆಟಿ ತಿಂಗಳಲ್ಲಿ ಈ ಹೆಚ್ಚಾಗಿ ಕುಲೆ ಮದಿಮೆ ನಮ್ಮ ಮಲ್ಪುನು ತುಳುನಾಡು ಆಟಿ ತಿಂಗೊಲ್ದ ಸಮಯಡು. ಆಟಿ ತಿಂಗೊಲ್ದ ಸಮಯಡು ಕುಲೆ ಮದಿಮೆ ಅನ್ಪನಾಗ ಈ ಕುಲೆ ಮದಿಮೆಲ ಆಟಿ ತಿಂಗೊಳ್ಡೆ ಹಾಕೊಂಡು ಬಾಯಾರ್ದ ಒಂಜಿ ಮೃತ ಯುವಕ್ಕೆ ಈ ಒಂಜಿ ಕುಲೆ ಮದಿಮೆಗೆ
నాడు నితినంచిన కుటుంబ అగతిక తీర పంపించిన విಚಾರ ನೆತ್ತ ಬಗ್ಗೆ ಪಾತ್ರರು ನೆತ್ತ ಬಗ್ಗೆ ಅಪ್ಡೇಟ್ಸ್ಲ ಕೊರ್ಪ ಈಗ ಸುರುಕಾದ ದುಂಬು ಮಸ್ತ್ ಜನ ಕುಲೆ ಮದಿಮೆದ ವಿಚಾರದ ಬಗ್ಗೆ ಒಂಜಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬರುತ್ತುಂಡು ತೂ ಒಂದ್ಬಲೆ. ಕುಲೆ ಮದಿಮೆ ಇದು ತುಳುನಾಡಿನ ನಂಬಿಕೆ. ತುಳುನಾಡಿನಲ್ಲಿ ನಡೆಯುತ್ತೆ ಪ್ರೀತಾತ್ಮಗಳ ಮದುವೆ. ವಿಲಕ್ಷಣ ಎನಿಸಿದ್ರೂ ಇದು ಸತ್ಯ. ಕುಲೆ ಮದಿಮೆಯು ತುಳುನಾಡಲ್ಲಿ ಅನಾದಿ ಕಾಲದಿಂದಲೂ ಪ್ರಚಲಿತದಲ್ಲಿರುವ ಒಂದು ಪದ್ಧತಿಯಾಗಿದೆ ಮತ್ತು ಈ ಪ್ರದೇಶದಲ್ಲಿ ಅನುಸರಿಸುತ್ತಿರುವ ಹಲವಾರು ಸಂಪ್ರದಾಯಗಳಲ್ಲಿ ಇದು ಪ್ರಮುಖವಾಗಿದೆ. ತುಳುವಿನಲ್ಲಿ ಇದರ ಅರ್ಥ ಸತ್ತವರ ಆತ್ಮಗಳ ನಡುವಿನ ಮದುವೆ. ದುರಾದೃಷ್ಟವಶಾತ್ ಮದುವೆಯಿಲ್ಲದೆ ಸಾವನ್ನಪ್ಪಿದ ಅಗಲಿದ ಆತ್ಮಗಳಿಗೆ ಇದು ಸಂಪೂರ್ಣತೆ ಅಥವಾ ಮೋಕ್ಷವನ್ನ ನೀಡುತ್ತದೆ ಎಂಬ ನಂಬಿಕೆಯಲ್ಲಿ ಈ ಆಚರಣೆಯನ್ನ ಆಚರಿಸಲಾಗುತ್ತದೆ. ಇದು ಸತ್ತವರ ಆತ್ಮಗಳನ್ನು ಅವರ ಭೌತಿಕ ಬಂಧದಿಂದ ಬಿಡುಗಡೆ ಮಾಡುವುದು ಮತ್ತು ಅವರನ್ನು ವಿಮೋಚನೆಗೊಳಿಸುವುದು ಮಾಡುವುದರಿಂದ ಇಡೀ ಸಮುದಾಯದ ಒಟ್ಟಾರೆ ಯೋಗಕ್ಷೇಮವನ್ನು ಖಚಿತಪಡಿಸುತ್ತದೆ ಎಂದು ನಂಬಲಾಗಿದೆ. ಹಿಂದಿನ ದಿನಗಳಲ್ಲಿ ತುಳುನಾಡಿನಾದ್ಯಂತ ಇದನ್ನ ಸಾಮಾನ್ಯವಾಗಿ ಮಾಡಲಾಗ್ತಾ ಇತ್ತು. ನಿಜ ಜೀವನದ ಮದುವೆಯಂತೆಯೇ ಸೂಕ್ತವಾದ ಮೃತ ವಧು ಅಥವಾ ವರನನ್ನು ಕಂಡುಹಿಡಿಯಬೇಕು ಮತ್ತು ಎರಡೂ ಕುಟುಂಬಗಳು ಈ ಪ್ರಕ್ರಿಯೆಗೆ ಒಟ್ಟಿಗೆ ಸೇರಿಕೊಳ್ಬೇಕು. ಇಂದಿನ ಸಂದರ್ಭ. ಈ ಆಚರಣೆಗಳನ್ನ ಮೊದಲು ಸತ್ತ ಹುಡುಗ ಅಥವಾ ಹುಡುಗಿಯ ಮನೆಯಲ್ಲಿ ಮಾಡಲಾಗ್ತಾ ಇತ್ತು. ಆದ್ರೆ ಕ್ರಮೇಣ ದೇವಸ್ಥಾನಗಳಲ್ಲಿ ವೈದಿಕ ಪ್ರಕ್ರಿಯೆಗಳನ್ನು ಅನುಸರಿಸಿ ಇದನ್ನ ಮಾಡಲಾರಂಭಿಸಿದ್ರು. ಅಮಾವಾಸ್ಯೆಯಂದು ಇದನ್ನ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯ ವಿಶೇಷತೆ ಅಥವಾ ಅನುಕೂಲವೆಂದರೆ ಈ ಮದುವೆಯನ್ನು ನಡೆಸಲು ಸೂಕ್ತವಾದ ಗಂಡು ಅಥವಾ ಹೆಣ್ಣು ಕುಲೆ ಸಿಗದಿದ್ರೆ ಅವರು ಅದನ್ನ ತೆಂಗಿನ ಮರದೊಂದಿಗೆ ಮಾಡ್ತಾರೆ. ಮೃತಪಟ್ಟವರ ಆಸೆ ಈಡೇರಿಸೋ ವಿಶಿಷ್ಟ ಆಚರಣೆ. ಆತ್ಮಗಳ ಈ ವಿವಾಹವು ತುಳುನಾಡು ಮಾತ್ರವಲ್ಲದೆ ಪ್ರಪಂಚದ ಇತರ ಭಾಗಗಳಲ್ಲಿಯೂ ಆಚರಣೆಯಲ್ಲಿದೆ. ಕೆಲವರು ಕುಲೆ ಮದಿಮೆಯನ್ನು ಮೂಢನಂಬಿಕೆ ಎನ್ನಬಹುದು, ಆದರೆ ಆಚರಣೆಯ ಪರಿಣಾಮಕಾರಿತ್ವದ ಮೂಲಕ ಪ್ರತಿಜ್ಞೆ ಮಾಡುವವರ ಆಳವಾದ ನಂಬಿಕೆಯನ್ನು ಇದು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಕೆಲವರು ಬೇರೂರಿರುವ ನಂಬಿಕೆಯಿಂದ ಬೆಂಬಲಿತರಾಗಿದ್ದಾರೆ. ಇದು ಕಾರ್ಯವಿಧಾನವನ್ನು ನಡೆಸಲು ಮತ್ತು ಅಪರಾಧದ ಆಧಾರವಾಗಿರುವ ಭಾವನೆಯನ್ನು ತೊಡೆದುಹಾಕಲು ಅವರನ್ನ ಪ್ರೋತ್ಸಾಹಿಸುತ್ತದೆ. ಇದು ನಂಬಿಕೆಯ ವೈಭವೀಕರಣದಿಂದ ದೂರವಿದೆ ಮತ್ತು ನಂಬಿಕೆ ವ್ಯವಸ್ಥೆಯನ್ನು ಪೋಷಿಸಲು ಜನರ ಆಂತರಿಕ ಪ್ರಚೋದನೆಯನ್ನು ಪೂರೈಸಲು ರಚಿಸಲಾದ ವ್ಯವಸ್ಥೆಯಾಗಿದೆ ಎಂದು ಹಲವರು ಹೇಳ್ತಾ ಇದ್ದು, ಇದು ಪೀಳಿಗೆಯಿಂದ ಅವರಿಗೆ ವರ್ಗಾಯಿಸಲ್ಪಟ್ಟಿದೆ. ಕುಲೆ ಮದಿಮೆಯ ಆಚರಣೆಗಳು. ಸಾಮಾನ್ಯ ಮದುವೆಯನ್ನು ನಡೆಸುವ ರೀತಿಯಲ್ಲಿ ಇದನ್ನ ಮಾಡಲಾಗುತ್ತದೆ. ಈ ಆಚರಣೆಗೆ ಒಳಗಾಗಬೇಕಾದ ಅಗಲಿದ ಆತ್ಮವು ಈ ಮದುವೆಯ ಅಗತ್ಯವನ್ನು ಸೂಚಿಸಲು ಕುಟುಂಬದ ಸದಸ್ಯರೊಬ್ಬರ ದೇಹ ಅಥವಾ ಕುಟುಂಬದ ಜ್ಯೋತಿಷಿಯಿಂದ ಈ ಸಲಹೆ ಬರುತ್ತದೆ. ವಧುವರರು ಸಮುದಾಯದ ಹಿರಿಯರೊಂದಿಗೆ ಸಮಾಲೋಚಿಸಿದ ನಂತರ ಸೂಕ್ತ ವಯಸ್ಸು, ಜಾತಿ ಮತ್ತು ಜ್ಯೋತಿಷ್ಯ ಹೊಂದಾಣಿಕೆಯ ಪರಿಗಣನೆ ಇದೆ ಎಂದು ನಿಗದಿಪಡಿಸಲಾಗಿದೆ. ನಿಶ್ಚಿತಾರ್ಥ ಮಾಡಿಕೊಳ್ಳಲು ವರನು ವಧುಗಿಂತ ಕನಿಷ್ಠ 2 ವರ್ಷ ಹಿರಿಯರಾಗಿರಬೇಕು. ಅಮಾವಾಸ್ಯೆಯ ಸಮಯದಲ್ಲಿ ನಡೆಯುವ ಕುಲೆ ಮದಿಮೆ. ಕುಲೆ ಮದಿಮೆಯನ್ನು ಸಾಮಾನ್ಯವಾಗಿ ಅಮಾವಾಸ್ಯೆಯ ಸಮಯದಲ್ಲಿ ಮತ್ತು ಹುಡುಗನ ಮನೆಯಲ್ಲಿ ರಾತ್ರಿ ವೇಳೆ ನಡೆಸಲಾಗುತ್ತದೆ. ಅನುಸರಿಸಿದ ಒಂದು ಪದ್ಧತಿ ಎಂದರೆ ಕುಟುಂಬದ ಕೊನೆಯ ಗಂಡು ಮಗು ಮತ್ತು ಕೊನೆಯ ಹೆಣ್ಣು ಮಗುವಿಗೆ ಮದುವೆಯಾಗಲು ಅವಕಾಶವಿಲ್ಲ. ಹುಡುಗಿಯ ಮನೆಯಲ್ಲಿ ಮದುವೆ ಎಂದು ನಿರ್ಧರಿಸಿದರೆ ಹುಡುಗನ ಮನೆಯವರು ಪಿಂಗಾರ, ಹೊರೆ, ಕುಪ್ಪಸ, ಕರಿಯ ಮಣಿ, ಕಾಲ್ಬೆರಳ ಉಂಗುರ ಮತ್ತು ಬಳೆಗಳನ್ನು ಹಿಡಿದು ಅಲ್ಲಿಗೆ ಹೋಗಬೇಕು. ಹುಡುಗಿಯ ಮನೆಯವರು ಮುಂಡು, ಅಂಗಿ, ಶಾಲು ಮತ್ತು ಪೇಟದಂತೆ ಹುಡುಗನ ಉಡುಪನ್ನು ಸಿದ್ಧವಾಗಿ ಇಡಬೇಕು. ಮದುವೆಯನ್ನು ಆಚರಿಸಲು ಗಂಡು ಮತ್ತು ಹೆಣ್ಣು ಪ್ರತಿಮೆಗಳನ್ನು ಪಾಲಿದ ಮರ ಅಥವಾ ಒಣಗಿದ ಭತ್ತದ ಹುಲ್ಲು ಅಥವಾ ಬಾಳೆ ಮರದ ಕಾಂಡದಿಂದ ತಯಾರಿಸಲಾಗುತ್ತದೆ. ಕೆಲವು ಸ್ಥಳಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ಗಂಡು ಮತ್ತು ಹೆಣ್ಣು ರೇಖಾಚಿತ್ರಗಳನ್ನು ತಯಾರಿಸಲಾಗುತ್ತದೆ ಮತ್ತು ಅವುಗಳ ಮೇಲೆ ಬಟ್ಟೆಗಳನ್ನು ಹಾಕಲಾಗುತ್ತದೆ. ಪರ್ಯಾಯವಾಗಿ ಹುಡುಗ ಮತ್ತು ಹುಡುಗಿಯ ಪ್ರತಿಮೆಗಳನ್ನು ಬಿಳಿ ಬಟ್ಟೆಯಿಂದ ಮುಚ್ಚಿದ ಕುರ್ಚಿಗಳ ಮೇಲೆ ಇರಿಸಿ ಅಲಂಕರಿಸಲಾಗುತ್ತದೆ. ಮದುವೆಯ ನಂತರ ಎಲ್ಲ ಅತಿಥಿಗಳಿಗೆ ಭೋಜನ.
ಜೀವಂತ ಮನುಷ್ಯರಿಗೆ ನಿಜವಾದ ಮದುವೆಯನ್ನು ಆಚರಿಸಲು ಎರಡೂ ಕುಟುಂಬಗಳ ಪೋಷಕರು ಮತ್ತು ಹಿರಿಯರು ಸೇರುತ್ತಾರೆ. ಮದುವೆಯ ನಂತರ ಎಲ್ಲ ಅತಿಥಿಗಳಿಗೆ ಭೋಜನವನ್ನ ನೀಡಲಾಗುತ್ತದೆ. ಅತಿಥಿಗಳಿಗೆ ಬಡಿಸುವ ಮೊದಲು ವಧು ಮತ್ತು ವರನ ಕುಲೆಗಳಿಗೆ ಮಣೆ ಮೇಲೆ ಇರಿಸಲಾದ ಬಾಳೆ ಎಲೆಯ ಮೇಲೆ ಆಹಾರವನ್ನ ನೀಡಲಾಗುತ್ತದೆ. ಎಲ್ಲಾ ವಿಧದ ಆಹಾರಗಳನ್ನು ಬಡಿಸಿದ ನಂತರ ಮದುವೆಯಾದವರು ಪರಸ್ಪರ ತಿನ್ನುತ್ತಿದ್ದಾರೆ ಎಂದು ಸಾಂಕೇತಿಕವಾಗಿ ಸೂಚಿಸಲು ಒಂದು ಎಲೆಯ ಸಿಹಿಯನ್ನು ಇನ್ನೊಂದಕ್ಕೆ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. 16 ಎಲೆಗಳಲ್ಲಿ ಪೂರ್ವಜರಿಗೆ ಆಹಾರ. ಈ ಪ್ರಕ್ರಿಯೆಯ ಅಂಗವಾಗಿ ಹುಡುಗನ ಮನೆಯಲ್ಲಿ 16 ಎಲೆಗಳಲ್ಲಿ ಆಹಾರವನ್ನ ನೀಡಲಾಗುತ್ತದೆ. ಇದರೊಂದಿಗೆ ಪೂರ್ವಜರನ್ನು ಸೇರಲು ಹುಡುಗ ಮತ್ತು ಹುಡುಗಿಯ ಆತ್ಮಗಳಿಗೆ ಪ್ರಾರ್ಥನೆಯೊಂದಿಗೆ 2 ಎಲೆಗಳನ್ನು ಪ್ರತ್ಯೇಕವಾಗಿ ನೀಡಲಾಗುತ್ತದೆ. ಪ್ರಾರ್ಥನೆಯ ನಂತರ ವಿವಾಹಿತ ದಂಪತಿಗಳನ್ನು ಪೂರ್ವಜರೊಂದಿಗೆ ಸಂಯೋಜಿಸುವ ಮಾರ್ಗವಾಗಿ 2 ಎಲೆಗಳನ್ನು 16 ಎಲೆಗಳ ಜೊತೆಗೆ ಇರಿಸಲಾಗುತ್ತದೆ. ಇದು ಕೊಲೆ ಮದುವೆಯ ಆಚರಣೆಯ ಮುಕ್ತಾಯವನ್ನು ಸೂಚಿಸುತ್ತದೆ. ಆಗ ಪೇಟೋನು ದೀದು ಮದಿಮೆದ ಪೊರ್ತುಡು ಸಿಂಗಾರ ದುತ್ತೈತ ಅಲಂಕಾರ ಮಲ್ತದು ಮದಿಮೆಯನ ರೂಪಡು ಆಯನ ಉಂತಾದು ಆಯನ ಮದಿಮೆಯ ಲೆಕ್ಕ ಮಲ್ತದು ಆಗ ಇಡೀ ಸ್ಥಾನಮಾನನು ಗೌರವನು ಹಿರಿಯಾಕಲು ಕೊರ್ಪಣಂಚಿನ ಕೊಟ್ಟು ಸಂಸಾರನು ಸಾಗರಡು ತೇಲ ಒಂದು ಪೊರ್ಲು ಪೊಲಿಗಡಿ ಪೋಡುವಂತ ಆಶೀರ್ವಾದ ಮಲ್ತೊಂದು ಮದಿಮಯನ ರೂಪಡು ಪೊರ್ಲುಡುಂತಾದು ನಾಯ ಪಂಡ ಡ್ರೆಸ್ ಪೊರ್ಲುಡುವರಿಯ ನಾನಾನು ಅಂತಲ್ಲ ಕೆಲವು ತಗ್ಲು ಪಂಪಣಂಚಿನ ಪಾತೆರುಂಡ ಆಯನ ಮದಿಮಯನ ಉಂತಾಯ ಉಂತಾದಾರುಂದು ಅಪಗ ವಿಶೇಷವಾಗಿ ನಂಚಿನ ಮಾನ್ಯತೆ ಮದಿಮಯನ ಡ್ರೆಸ್ ಮಲ್ತುಂತಾಯಿನ ಗುಂಡು ಒಂದು ಲೆಕ್ಕಾಚಾರ ಅಂಚಾದಿಪ್ಪನಗ ಅರಸುಗು ಪೇಟ ಪಟ್ಟ ಅಂಚನೆ ಮದಿಮಯಗೆ ಗೊತ್ತೈತ ಅಲಂಕಾರವಾದ ದಾರೆ ಅಲಂಕಾರವಾದ ಪೇಟೊಂದೇದು ಮದಿಮೆಯನ್ನು ಮಲ್ಪನಂಚಿನ ಅವೇತ ಕಷ್ಟೋಲೇನು ನಷ್ಟೋಲೇನು ಜೀವನೋಡು ಮತ್ತೊಂದು ಬತ್ತ ಪತ್ತಲ್ಲಿ ಕಲಿ ಎಣ್ಣೆ ಕಟ್ಟಿ ಬಚ್ಚಿರಿ
ಆಗ ಪೇಟೊಣದಿ ಇದು ಮದಿಮೆದ ಪೊರ್ತುಡು ಶೃಂಗಾರದ ಉತ್ತೈತ ಅಲಂಕಾರ ಮಲ್ತು ಸಂಪರ್ಕದಲ್ಲಿ ತುಳು ಜಾನಪದ ವಿದ್ವಾಂಸರಾಗಿರುವಂತಹ ಕೆ ಪೇಜರವರಿದ್ದಾರೆ. ಕೆ ಪೇಜರ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್. ನಮ್ಮ ಲಾಸ್ಟ್ ವೀಕ್ ಚರ್ಚೆ ಮಲ್ದಿತ್ತ ಕುಲೆ ಮದಿಮೆದ ವಿಚಾರಡ್ ಪ್ರೇತ ಮದುವೆ ಅಂತ ಪನ್ಪೇರ್ ಕನ್ನಡ ಗೊತ್ತುಪುಂಡ ಆ ವಿಚಾರ ದಯಪಣಗ ಮಸ್ತ್ ನಮ್ಮ ತುಳುನಾಡ ಒಂಜಿ ವಿಚಾರ ಚರ್ಚೆಗೆ ಬೈದಿತ್ತು ದಯಪಣಗ ಒಂಜಿ ಪತ್ರಿಕೆ ಜಾಹೀರಾತು ಕೊರ್ನೆಡ್ದು ಇತ್ತೆ ಅವೇ ಒಂಜಿ ಕುಲೆ ಮದಿಮೆಗ್ ವರ ಫಿಕ್ಸ್ ಆತಿರ್ ಪನ್ಪಂಚಿನ ಸುದ್ದಿ ಅಪ್ಡೇಟ್ ಬೈದಂಡು 30 ವರ್ಷದ ಪಿರವು ತೀರ್ಪೋಯಿನಂಚಿನ ಪೊಣ್ಣು ಬಾಲೆಗ್ ಇತ್ತೆ 30 ವರ್ಷದ ದುಂಬು ತೀರ್ಪೋಯಿನಂಚಿನ ಆಣ್ ತಿಕ್ಕದೇರ್ ಇತ್ತಾಕ್ಲೆಗಿತ್ತ ಮದಿಮೆ ಆಟಿಡ್ ಆರ ಉಂಡು ಬಾಯಿ ಆಡದ ಆಣ್ ತಿಕ್ಕದೇರ್ ದಾದ ಬನ್ಪರ್ ಸರ್. ಸರ್ ದಾದಿ ಗೊತ್ತುಂಡೆ ಒಂದು ಸತ್ಯ ಎತ್ತಿನ ಮಣ್ಣು ಧರ್ಮ ಎತ್ತಿನ ಜಾಗ ತುಳುನಾಡದ ಮಣ್ಣು. ಈ ಮಣ್ಣಿಡಿ ಯಾಪಲ ಧರ್ಮದ ಅಂತದ್ದು ಒಪ್ಪುಚಿ ಗೊಂಜಿ ಎರಡನೇ ತಾದ ಮುಲ್ಪ ಮೂಢ ನಂಬಿಕೆ ಬಕ್ಕ ಮೂಲ ನಂಬಿಕೆ ನಡುಡುಪ್ಪು ನಂಚಿತ್ತಿನ ಆಚಾರ ವಿಚಾರರು ಈ ಮೂಢ ನಂಬಿಕೆ ಖಂಡಿತ ಅದು ಒಂದು ಮೂಲ ನಂಬಿಕೆನೆ. ಒಂದು ನಮ್ಮ ತುಳುನಾಡದ ಪಾರಿ ಪಾರ್ಥನ ಅಷ್ಟೊಂದಂಡ ಬೆತೆ ಬೆತೆ ಬೀರ ಒಯ್ಟ್ಟು ಬಡನೆಲ್ಲ ನಾಡೊಂದು ಪೋಲೆ ಅವು ಅಲ್ಪ ಮೂಢ ನಂಬಿಕೆ ಅಭಿನಯಿಸವು ನಂಬಿಕೆ ಒಂದು ಸಾಕ್ಷಿ ಉಂದಾತೆ ಅದೇ ನಿಜ ನಿಜ ಕೊಂಚ ಸಾಕ್ಷಿ ಒಂಜಿ ಖುಷಿಯಾಗಿಂದ ಬಂಡ ಅಕ್ಕಳೊಂಜಿ ಜಾಹೀರಾತು ಕೊಡ್ತೀನಿ ಕೊಂಚ ಸಮರ್ಪಕವಾದ ಚಿತ್ರ ಒಂಜಿ ಆಣು ತಿಕ್ಕೇರಿಂದ ಬಂದಾಗ ನಮ್ಮ ಒಂದು ನಮ್ಮ ಒಂಜಿ ಕಾರ್ಯಕ್ರಮ ಮಲ್ತಿನಿಕ್ಕಲ ಒಂಜಿ ಮಸ್ತ್ ಪ್ರಯೋಜನ ಅನ್ನೋದು ಬಂದ ಅದೇ ಅಡ್ನೇ ತರದ ಬಂಡ ತುಲೆ ಈ ನಂಬಿಕೆದ ನಡುಟ್ಲ ಮೀಡಿಯಾ ಎಂದೇನು ಬಾರಿ ಒತ್ತುದು ಕೊರ್ನೆಡ್ದವರ ರಾಷ್ಟ್ರೀಯ ಮಟ್ಟಡ್ಲ ಒಂದು ಬೇತೆ ಬೇತೆ ಚಾನಲ್ ಸುದ್ದಿ ಪಡ್ಪಿನಿಕೆ ಚಿತ್ರ ಪೊರ್ತು ಮೀಡಿಯಾಲ ಒಂಜಿದ ನಮ್ಮ ಜನಪದ ಬದುಕಿಗೆ ಒಂಜಿ ಪ್ರೇರಣೆ ಕೊರ್ಪೇರಿಂದ ಬಂಡ ಅವು ನಮ್ಮ ನಮ್ಮ ಎಡ್ಡೆ ಪುಂದು ಬರ್ಲಿ ನಮ್ಮ ತುಳುನಾಡದ ತುಳುವೇರ್ನ ಎಡ್ಡೆ ಪುಂದು ಬರ್ಲಿ. ಅದೇ ನಿಜ ನಿಜ ಅಂದ್ ಸರ್. ಒಕ್ಕ ವಿಶೇಷತೆ ದಾದ ಪನ್ನಾಗ ಸರ್ ಈ ಜಾಹೀರಾತು ತೂದು ಬೈದಿನಂಚಿನ ಇಂಜಿನ ಪನ್ಪೇರ್ ಪೋದುನ್ ಪನ್ಪೇರ್ ತುಲೆ ಬೈದಿನಂಚಿನ ಒಂಜಿ ವಿಚಾರ ಪ್ರಸ್ತಾಪ ಮಲ್ದಿನಿ ವಿಚಾರ ಒಂಜಿ ರಡ್ಡು ಕುಟುಂಬ ಅತ್ತು ಸರ್. 30 ಕುಟುಂಬ ಹಾಕ್ಲೇನ್ ಕಾಂಟ್ಯಾಕ್ಟ್ ಮಲ್ಪುಡು ಮುಪ್ಪ ಕುಟುಂಬ ಹಾಕ್ಲೇನ್ ಕಾಂಟ್ಯಾಕ್ಟ್ ಮಲ್ತದ್ದು ಅವೇ ಇಂಕೊಲು ಅವೇ ಮದಿಮೆದ ವಿಚಾರಡ್ ಕೇಂದ್ರ ತುನಾಗ ಒಂಜಿ ಬಾಯಾರ್ದ ಸಮೀಪದ ಒಂಜಿ ಕುಟುಂಬದ ಕಲ್ನ ವರನ್ ಮೊಕ್ಕಲು ಓಕೆ ಬಂಡೇರ್ ಪರಗ ಈತ ಮಲ್ಲ ಮಟ್ಟಿದ ರೆಸ್ಪಾನ್ಸ್ ವಿಷಯದ ಗೊತ್ತನೆ ಸರ್. ಮುಪ್ಪಂದು ಪಂಡ ಸ್ವಲ್ಪ ರಡ್ಡು ಪ್ರಶ್ನೆಯಲ್ಲಿ ಬರ್ರು ಒಂಜಿ ಬಾಲದ ಈ ಪೊಣ್ಣನ ಪ್ರಾಯಕ್ಕೆ ಸರಿಯಾದ ಆಳು ತಿಕ್ಕೋಣ ಅಂದ್ ಒಂಜಿ ಎರಡನೇ ತಾದು ನಮ್ಮ ತುಳುನಾಡದ ಬದುಕಡು 14 ಬರಿ ಬಾಂದ್ರ ಬಂದುಂಡು ಆ ಬರೀಲ ಪಕ್ಕ ವಯಸ್ಸು ರಡ್ಲ ಕೂಡ್ದು ಬರ್ತನ ಮಾತ್ರ ಸಾಧ್ಯ ಆಪಣು ವಿನಾ ವ್ಯಕ್ತಿ ಸಾಧ್ಯ ಆಪುಜು ಖಂಡಿತವಾದ ದೇಪಂಡ ಒಂಜಿನೇ ತಾದು ಒಂಜಿ ಆಣಗೆ ಒಂಜಿ ಪೊಣ್ಣಗೆ ಆಣ್ ತೂನಾಗ ಕರೆದು ಮಿತ್ತದ ಆಣ ಆಯರ್ಲ ಬಲ್ಲಿ ಬಂದು ನಂಗೆ ಗೊತ್ತು ಮಾತಾಡಿಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಬರಿ ಬಾಂದ್ರೋನು ಏರ್ಲ ತತ್ತದ ದುಂಪೋತಿನ ಪೋತಿನಕ್ಲು ಇಚ್ಚಿ ಒಂಜಿ ಬಂಗೇರ ಕುಟುಂಬ ಬಂದಿರ್ತದೆ ಬಂಗೇರ ಕುಟುಂಬದ ಆಣ ಬಂಗೇರ ಕುಟುಂಬದ ಪೊಣ್ಣು ಮದ್ಮೆ ಆಪುಚಿ ಸಾಲಿಯನ್ ಬಂದಿದ್ರು ಸಾಲಿಯನ್ ಕುಟುಂಬದ ಪೊಣ್ಣ ಸಾಲಿಯನ್ ಆಣ ಆಪುಜಿ ಅಂಚೆಡ್ರ ಒಂದು ಮುಲ್ಪ ಬರಿ ಬಾಂದ್ರಲ್ಲ ಬಾರಿ ಪ್ರಧಾನ ಆದ ಕೆಲಸ ಮಾಡ್ತಾರೆ. ಅಂಚೆಡ್ರ 30 ಜನಟ್ಟು ಒಂಜಿ ಬಾಯಾರ್ದ ಒಂಜಿ ಆಣ ಸಿಕ್ಕಿದ್ರಿಂದ ನಂಗೆ ಮಸ್ತ್ ಖುಷಿ ಅಂದು ಬೊಕ್ಕ ವಿಷಯ ಬನ್ನಗ ಸರ್ ಕುಡಂಜಿ ಖುಷಿದ ಆಗಿ ಬನ್ನಗ ತುಲೆ 30 ಕುಟುಂಬ ಫೋನ್ ಮಲ್ತದ್ದು ಈ ಒಂಜಿ ಸಂಬಂಧ ಮಲ್ಪೋಡು ಬಂದ ವಿಚಾರಡ್ ಆಕುಲ್ ಮಲ್ಪನಾಗ ಅವೇತೋ ಜನ ಅಪಹಾಸ್ಯ ಮಲ್ದಿನ ಅಕುಲ್ ಪೇಪಾಡು ಪಾಡ್ನೆ ಕಂದೆ ಅಂಚೆನ ನಮ್ಮ ತುಳುನಾಡದ ಜನಕುಲು ಆ ಒಂಜಿ ಅಪಹಾಸ್ಯದ ನಡುಟಲ್ಲ ಆಕುಲು ಅವಿನ ಆತ ಸೀರಿಯಸ್ ಅದ್ದೊಂದು ಅತಡ ಅವು ಅಕ್ಲಿಗೆ ಅಂಚನೆ ಏಜ್ ಜನಕ್ಕೆ ಉಪಯೋಗ ಅಥವಾ ಏಜ್ ಜನಕ್ಕೆ ಅನಿವಾರ್ಯತೆ ಇತ್ತನ್ನು ಬರ್ಪಣ ಜನ ಪ್ರಶ್ನೆ ಎಲ್ಲ ಬರ್ಪಣ ಸರ್ 30 ಜನ ಕಾಲ್ ಮಲ್ತದ್ದು ಕೇಂದ್ರ ಪನ್ನಾಗ ಸಂಬಂಧ ಈ ಅಪಹಾಸ್ಯ ಪಂಚದ ಶಬ್ದ ಉಂಟೆ ಅವು ತುಳುನಾಡದ ಬದುಕು ತೆರಿಯನ್ನು ಮಾತ್ರ ಮಲ್ಪ ತೆರಿದ್ರ ಮಲ್ಪುಜಿ ಒಂಜಿ ಪ್ರಾಯದ ಕುಲಾವಡು ಅತ್ತೊಂದನ್ನ ತುಳುನಾಡದ ಬದುಕು ತೆರಿದಿನ ಕುಲಾವಡು ಅವೇನು ಅಪಹಾಸ್ಯ ಮಲ್ಪರ ಹೋಪುಜೇರಿ ವಸ್ತುನಿಷ್ಠವಾದ ಪಾತ್ರ ಒಂದು ಹೋಗ್ಯಾರ ಇತ್ತು ಒಂಜಿ ಅಪಹಾಸ್ಯ ಮಲ್ದಿರೋ ಒಂಜಿ ವರ್ಗ ಉಂಡುಂದಾಂಡ
ಅವು ದಾದಾತನ ಬಂಡ ಅವು ಆಕ್ಲೆ ಐತ ಬಗ್ಗೆ ಅಲ್ಲಿ ಗೊತ್ತು ಜಿಂದ ಲೆಕ್ಕ ನಾವೇನು ಗಂಭೀರವಾದ ಎತ್ತರೋಡದಾಲಜ್ಜಿ ನಿಜ ನಿಜ ಆಂಡ ದಾಯೇ ಅವು ಎಡ್ಡೆ ವಿಚಾರ ಪನ್ನಾಗ ತುಲೆ ಅಪಾಸೆ ಮಲ್ಪನಾಗ ಒಂಜಿ ವರ್ಗ ಎತ್ತನಲ್ಲ ಅವೇನು ಗಾಢವಾದ ನಂಬುನ ನಮ್ಮ ನಂಬಿಕೆದ ಮಿತ್ ನಂಬಿಕೆ ದಿತ್ತಿನಂಚಿನ ಅವೇತೋ ಜನಕ್ಲು ಉಲ್ಲೇರ ಪಂದು ಈ ವಿಚಾರಡು ಗೊತ್ತಾಪುಂಡು ದಯಪನಾಗ ಅಂದತೆ ಅಂದತೆ ದಯಪನಾಗ ಆತ ಪಲ್ಲೆ ಸರ್ ಎಂಕೆ ಮುರಣಿ ನಮ್ಮ ಆ ಒಂದು ಡಿಬೇಟೆಡ್ ಕುಲ್ನಾಡ್ದೆ ಬಕ್ಕ ಎಂಕಲ್ ಎತ್ತೋ ಫೋನ್ ಬೈದಿನಿ ಅದೇ ಪತ್ರಿಕಾ ಮಾಧ್ಯಮದ ಸಮೇತ ಫೋನ್ ಬೈದಿನಿ ಕರೆಕ್ಟ್ 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 ಅದೇ ಎಂಚ ನಂಬರ್ ಎಂಚ ಪತ್ವರ್ ಅವು ಅಂಚ ಮಲ್ಪೋಲ್ಯ ಅಂಚ ಇಂಚ ಮತ್ತೆ ಬೈದಿನಿ ನಾನು ಈಗ ಆಕ್ಲಿ ಸರಿಯಾದ ಉತ್ತರ ಕೊಡ್ತೇನೆ ಕರೆಕ್ಟ್ ಕರೆಕ್ಟ್ ಸರಿಯಾದ ಕರೆಕ್ಟ್ ಉತ್ತರ ಕೊಡ್ತೇನೆ ಏನು ನಿಜ ಆಕ್ಲಿ ಐತ ಬಗ್ಗೆ ಸಂಶಯ ಇತ್ತಿ ಹಿಡಿದವರು ಕೇಂದ್ರೇಟ್ ಆಗೋ ತಪ್ಪುದಾಲಜ್ಜಿ ಅದೇ ಅದೇ ನಿಜ ಒಂಜಿ ಒಂಜಿ ಮೀಡಿಯಾದ ಒಂಜಿ ಪೊದ್ದು ಉಂಡದೆ ಒಂಜಿ ಮೀಡಿಯಾದಾರನ ಏರ ಬಾಲ್ಯ ತೀರ್ ಬೋತಿನಲ್ಲ ಆರು ಫೋನ್ ಮತ್ತೆ ಬಾಲ್ಯದ ಪ್ರಾಯ 13 ಮದ್ಮೆ ಮಲ್ಪೋಲಿ ಅದಕ್ಕೆ ದೇಪಣ್ಣ ನಮ್ಮ ಸಂವಿಧಾನದಾದ 21 ವರ್ಷದ ಮದ್ಮೆ ಮಲ್ಪರ್ ಬಲ್ಲಿ ಬಂದುಂಟು ಅಂದ್ ಸತ್ಯ ಆರ ಪ್ರಶ್ನೆ ಅದಕ್ಕೆ ಒಂಜನ್ನ 13 ವರ್ಷದ ತಂಗಡಿ ತೀರ್ಬೋದು ಮದ್ಮೆ ಮಲ್ಪೋಲಿ ಅಂತ ಒಂದು ದಾದ ಬಂಡ ಈ ಮದ್ಮೆಗೆ ವಯಸ್ಸು ಪ್ರಧಾನ ಆ ಪುಜಿ ಬನ್ಪಿನ ಓಹೋ ಅಂಚಲುಂಡೆ ಖಂಡಿತವಾದ ಈ ಮದ್ಮೆಗೆ ವಯಸ್ಸು ಪ್ರಧಾನ ಪುಜ ಜೀವಂತಿಕವಾದ ಉಪ್ಪುನಗ ಸಂವಿಧಾನ ನಮ್ಮ ಅರಗಿಸೊಂದು ಬರ್ಪ ಆಯ್ತು ನೈತ ಬಗ್ಗೆ ಆಯ್ತು ಮುಖ್ಯ ಉಪಾಪ ನಮ್ಮ ಓಕೆ ಓಕೆ ಅಂಚೆ ಸರ್ ಐತೆ ವಯಸ್ಸು ಪ್ರಧಾನ ಬನ್ಪರ್ ಸೋಷಿಯಲ್ ಮೀಡಿಯಾಡ್ಲಿ ಈ ಕಾರ್ಯಕ್ರಮ ಒಂದುಂಡು ಒಂಜನ ಕಮೆಂಟ್ ಪಾಲ್ದೇರು ಸರಿ ಅಂಜಡ ಕುಲೆ ಮದಿಮೇಡ್ ಜಾತಿ ಪದ್ಧತಿ ಉಂಡ ಬಂದು ಕೇಂದ್ರಿ ಇದ್ರಲ್ಲಿ ಜಾತಿ ವ್ಯವಸ್ಥೆ ಇದೆಯಾ ಪನ್ಪನ ವಿಚಾರ ದಿನೇಶ್ ಪನ್ಪನ ಕೇಂದ್ರಿ ಅವು ಎಂಕಲ ಎರಡೆಲ್ಲ ಕೇಂದ್ರಿ ದಾದ ಪಂಡ ಅವು ನಮ್ಮ ಮನೋಸಂಕಲ್ಪ ನಮ್ಮ ಮನೋಸಂಕಲ್ಪದ ಪ್ರಕಾರ ಇತ್ತ ಜೀವಂತವಾದ ಉಪ್ಪುನಗ ಇತ್ತ ಬೇತೆ ಬೇತೆ ಜಾತಿ ಮದ್ಮೆ ಆಪಿರಜ್ಜ ಅಂದೆ ಆ ಪೇರೆ ಸಿತ್ತ ಜಾತಿದ ಅಥವಾ ಮಿತ್ತ ಜಾತಿದ ಅಥವಾ ನನ್ನ ಬೇತೆ ಬೇತೆ ಜಾತಿ ಈತ ಬಣ್ಸೊಪ್ಪು ಬಿಲ್ವ ಸೊಪ್ಪು ಗುಲಾಲಪ್ಪು ಶೆಟ್ಟಿಗಾರಪ್ಪು ಇಂಚಿನ ಬೇತೆ ಬೇತೆ ಜಾತಿ ಜನಾಂಗುಲುಪ್ಪು ಕರೆಕ್ಟ್ ಅಥವಾ ನನ್ನ ಪರಿಶಿಷ್ಟ ಜಾತಿ ವರಿಷ್ಠ ಪಂಗಡಲ ಬೇತೆ ಬೇತೆ ವರ್ಗಲುಪ್ಪು ಇದು ಸುಮಾರು ಜಾತಿ ಲುಪ್ಪ ಆಯ್ತು ನಡುಟ್ಟು ನಮ್ಮ ಮನಸ್ಥಿತಿಗೆ ಸರಿಯಾದ ನಮ್ಮ ಮಲ್ಪಿಡ ತಪ್ಪುಜ್ಜಿ ಬನ್ಪಿನ ಓಕೆ ನಮ್ಮ ಮನಸ್ಥಿತಿಗೆ ತಕ್ಕಂದು ಮಲ್ಪು ನಿಂದು ಬನ್ಪರ ಅಂಡ ಜಾತಿ ವ್ಯವಸ್ಥೆ ನಮ್ಮ ಇಲ್ಲಡೆ ಒಂಜಿ ಆಣು ನಮ್ಮ ಆಣು ಒಂಜಿ ಪೊಣ್ಣಲ್ಲಿ 90 ನಮ್ಮ ಬಿರಗಡ ಕೊಡು ನಾವು ಬೇತೆ ಜಾತಿದ ಅದೇ ಅಕ್ಲಿ ನಂಬುದು ಬೈತಿ ನಡೆದವರ ಅಕ್ಲಿ ಮಲ್ಪೋಲಿ ಒಂದು ನೆಕ್ಸ್ಟ್ ಬರ ಜಾತಿದ ಪ್ರಾಧಾನ್ಯತೆ ಬರ್ಪುಜಿ ಎನ್ನ ಕಲ್ಪನೆ ಅಂಚಂಡು ಜಾತಿ ಬಕ್ಕ ಇರ್ನ ವಯಸ್ಸು ಉಂಡತೆ ಇದು ಪ್ರಧಾನ ಆಪುಜಿ ನೆಟ್ಟು ವಯಸ್ಸು ಬಂಡ ಆ ಒಂಜಿ ವಯಸ್ಸು ಮಾತ್ರ ತೂರೋಡು ಮಾತ್ರ ನಮ್ಮ ಆಣನ ವಯಸ್ಸು ಬಕ್ಕ ಪೊಣ್ಣನ ವಯಸ್ಸು ಬಂದೆ ಎಸ್ ಸರ್ ಅಂಚನ ಈ ವಿಚಾರ ತುನಾಗ ಈತ ಒಂಜಿ ಕುಟುಂಬ ಪಾರ್ದಿನಂಚಿನ ಒಂಜಿ ಜಾಹೀರಾತು ಈತ ಅನಿವಾರ್ಯತೆ ಇತ್ತಿನ ಇಂಚಿನೇ ಸಮಸ್ಯೆ ಉಪ್ಪುನಂಚಿನ ಮುಪ್ಪ ಕುಟುಂಬ ದುಂಬು ಬೈದನ್ ಪನ್ನಾಗ ನಿಜವಾಗ್ಲೂ ಅನಿವಾರ್ಯತೆ ಏತುಂಡು ಆಪುಂಡು ನಮ್ಮ ಒಂಜಿ ನಂಬೋಲಿಗೆ ಎಡತೆ ಇಂದೇ ಮುರಣಿ ಇಂದಿರಾ ಮೇಡಮ್ ಒಂಜಿ ಇಂದಿರಾ ಹೆಗಡೆ ಒಂಜಿ ಪಾತ್ರ ಪಂಡೆ ದುಂಬು ದಕ್ಕಲಿಗೆ ಕುಲೆ ಮದ್ಮೆ ಮಲ್ಕೊಂಡಾಗ ನಾಚಿಕೆ ಆವೊಂದು ಅಂಚೆ ಹೇಳಿದವರು ಗುಟ್ಟುಡು ಮಲ್ತೊಂದುತ್ತೇರಿ ಬಂದು ನೂದೆಟ್ಟು ಸತ್ಯ ನೂದೆಟ್ಟು ಸತ್ಯ ದೇಪಂಡ ದುಂಬು ದಕ್ಕಲು ಮದ್ಮೆ ಮಲ್ಪನ ಚಿತ್ರ ಪೊರ್ತುಡು ಅವು ದಾದ ಮಲ್ತೊಂದುತ್ತೇರು ಬಂಡ ಗುಟ್ಟುಡು ದೇಪಂಡ ಅವಳು ಆಟಿಡು ಅಥವಾ ಅಮಾಸದ ದಿನ ತಾನು ಮಲ್ಪನ ಕ್ರಮ ಅದು ಏರೆಲ್ಲ ಗೊತ್ತಿದ್ದ ಗುಟ್ಟುಡೆ ಮಲ್ತು ಮುಗಿತೊಂದುತ್ತೇರಿ ಇತ್ತೆ ಪಂಡ ಇತ್ತ ದಾದ ಹತ್ತಿರದಕ್ಕೆಂಡ ಇತ್ತ ಏತ್ ಗಾಂಡ ಕವಚ ಮಲ್ಪಿರೋದಂಡ ಒಂಜಿ ನಮ್ಮ ಇಲ್ಲಡೆ ಜೀವಂತವಾಯಿನ ಚಿತ್ರ ಆಣತ್ರ ಪೊಣ್ಣು ಉಪ್ಪನಗ ವಾಹನ ಮನೆದ ನಮ್ಮ ಡೆಕೋರೇಷನ್ ಅವು ಒಂದು ವ್ಯವಸ್ಥೆ ಮಲ್ಪನ ಆ ಪೂರಾ ವ್ಯವಸ್ಥೆ ಮಲ್ಪಿ ಅದೇ ಸರ್ ಇತ್ತೆ ಈ ಮೂಲಕವಾದ ನಮ್ಮ ನಂಬಿಕೆ ನಲ್ಲ ಒರಿದು ಪನ್ಪಿನಿ ನಮ್ಮ ನಂಬಿಕೆ ಯಾಪಲ ಹಾಳಾಪುಜಿ ಸರ್ ಯಾನ್ ಯಾಪಲ ಪನ್ಪಿ ಯಾಪಲ ನಾನು ವೇದಿಕೆ ಹೆಂಗಿದೆ ಒಂದು ಪಾತ್ರ ಅವಕಾಶ ಸಿಗಿನಾಗ ನಂಬಿಕೆದ ಬಗ್ಗೆ ಬಾರಿ ಡೀಪ್ ಆದ ಪೊಪ್ಪೆ ಬಾರಿ ಡೀಪ್ ಆದ ಪೊಪ್ಪೆ ನಂಬಿಕೆ ಯಾಪಲ ಅದನ್ನ ಅಪಹಾಸ್ಯ ಮಲ್ಪರ್ ಪೋಡ್ಸಿ ಅವು ದೈವ ಅವಡು ಅತ್ತದಲ್ಲ ಈತ ಕುಲೆ ಅವಡು ಅತ್ತದ ಬೊಕ್ಕೊಂಜಿ ಅವಡು ಜನಪದ ಬದುಕು ಅವಡು ಈತ ಜನಪದ ಬದುಕಿಡು ಏತೋ ನಲಿಕೆಲುಪ್ಪುಡು ಕಂಗಿಲುಪ್ಪು ಕರಂಗಲುಪ್ಪು ಬಿಲಿಬಂಜಿಪ್ಪು ಅತ್ತದಲ್ಲ ಬೆತೆ ಬೆತೆ ನಲಿಕೆಲು ಬೋರ್ತಾದ ನಲಿಕೆ ಚೆನ್ನುಗುಡಿ ತಿಂಚಿದ ಬೋರ್ತಾದ ನಲಿಕೆಲುಂಡು ಆ ನಲಿಕೆನು ನಲ್ತೊಂದು ಬಂದಾಗ ನಮ್ಮ ಅಪಹಾಸ್ಯ ಮಲ್ತ ಬಂದ ಅಂಡ ನಮ್ಮನೆ ಆಯ್ಕೆ ಇದು ಮಾಡ್ತಿಲಕ್ಕತ್ತ ಅದೇ ಕರೆಕ್ಟ್ ಕರೆಕ್ಟ್ ಬೊಕ ಅಂದ್ ಸರ್ ಬೊಕೊಂಜಿ ಈ ಒಂಜಿ ವಿಚಾರ ನಮ್ಮ ಗಮನಿಸವಂಚಿನ ವಿಚಾರ ನಿಕುಲ್ಲ ದುಂ ಪಂತಾರ ಮೊನ್ನೆ ಈರ್ಲ ಪಂತಾರ ನಮ್ಮ ಡಿಸ್ಕಷನ್ ಆಟಿ ತಿಂಗೊಳ್ಡು ಕುಲೆ ಮದಿಮೆ ಆಪಿನಿ ಇತ್ತೆ ಈ ಮದಿಮೆಲ ಅಂಚೆನೆ ಆಟಿ ತಿಂಗೊಳ್ಡೆ ಆರ ಉಂಡು
ಆಟಿ ತಿಂಗಳು ನಾನು ಒಂಜಿ ದಾದ ಪಂಡ ಆಟಿ ತಿಂಗಳು ಅಕ್ಲೆಗ್ ಒಂಜಿ ವೇಳೆ ಪರವರು ಪೋಪಿನ ಪುರ ಇತ್ತಂದ್ರೆ ಅಮಾಸದಾನಿ ಮಲ್ಪೊಲಿ ಬಂದುಂಡು ಕುಡೊಂಜಿ ಅಮಾಸದಾನಿ ಮಲ್ಪೊಲಿಂದೆ ಅಮಾಸೆಗೆ ಮಲ್ಪೊಲಿ ಬಂದುಂಡು ಮಲ್ಪೆಲ್ಲ ಮಲ್ತದೆ ಅದೇ ಓಕೆ ಆಟಿ ಹತ್ರ ಅಮಾಸೆಡ್ಲ ಮಲ್ಪೊಲಿ ಮಾತ್ರ ಬಾರಿ ಅಡ್ಡೆ ಪಂಡ ಸೈತನಕಲ್ಲ ತಿಂಗಳು ಬಂದ್ ಲೆಕ್ಕ ನಮ್ಮ ಆಟಿದ ಅಮಾಸೆ ಕರಿಪುನು ಅತ್ತೊಂದು ಅಲ್ಪ ತಟ್ಟಿಡು ದಿಪ್ಪಿನಿ ಪದ್ನಾಜಕ್ಕೂ ಕೂಡ ಪೂರ ಆಟಿಡುಂದು ಅಂದೆ ಆಟಿಡು ಮಲ್ತ ಎಡ್ಡೆ ಒಂಜೊಳ್ಳೆ ಆಟಿಡು ಒಂಜೊಳ್ಳೆ ಐಜಿ ಬಂದಂಡ ಇದು ಅಮಾಸದಲ್ಲ ಮಲ್ಪುದು ಅದೇ ಓಕೆ ಓಕೆ ಎಸ್ ಸರ್ ಸೋಲ್ಮೇಲು ಸರ್ ಕೆ ಪೇಜವರ ಸರ್ ಎಸ್ ಸರ್ ಸೋಲ್ಮೇಲು ಸರ್ ಇದು ನಮ್ಮ ತುಳು ಜನಪದ ವಿದ್ವಾಂಸರು ಕೆ ಪೇಜವರ ಸರ್ ಮುರಣಿಲ್ಲ ನಮ್ಮ ಈ ಪ್ರೈಮ್ ಟೈಮ್ ಕಾರ್ಯಕ್ರಮ ದಾದಿತ್ತು ಕುಲೆ ಮದಿಮೆ ಆ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾದ ಬೈದಿತ್ತೆ ಸ್ಪೋಕ್ಸ್ ಪರ್ಸನ್ ಆದ ಸೊ ಆ ಸಂದರ್ಭ ಮಸ್ತ್ ವಿಚಾರನ ಕುಲೆ ಮದಿಮದ ವಿಚಾರಡ್ ಕೆ ಪೇಜವರ ಸರ್ ತುಳು ಜನಪದ ಸಂಸ್ಕೃತಿ ವಿದ್ವಾಂಸರು ಇಂಕ್ಲೆಗೆ ತೆರಿಪಾದು ಕೊಡ್ತೀರಾ ಆಯ್ತು ನಡುಟು ಈ ಕುಲೆ ಮದಿಮೆ ದಾಯಿ ಮಲ್ಪೇರು ನಿಜವಾಯಿ ನಂಚಿನ ನಂಬೊಲಿಗೆ ದಾದ ಪಂಚ ವಿಚಾರಗಳ ಬಾರಿ ಪೊರ್ಲುಡು ಪಂದಿತ್ತೇರು ಆಯ್ತು ಒಟ್ಟಿಗೆ ಕೆ ಪೇಜವರ ಸರ್ ಅವೇ ಈ ಒಂದು ವಿಚಾರ ಎಂಕ್ಲೊಟ್ಟಿಗೆ ಪಾತಿರನು ಸೋಲ್ಮೇಲೆ ಸರ್ ಸೋಲ್ಮೇಲೆ ಸಾಗರಡು ತೇಲ ಒಂದು ಪೊರ್ಲು ಪೊಲಿಗಡಿ ಪೋಡುವಂತ ಆಶೀರ್ವಾದ ಮಲ್ತೊಂದು ಮದಿಮಯನ ರೂಪೋಡು ಪೊರ್ಲುಡು ಅಂತಾದು ದಾಯ ಪಂಡ ಡ್ರೆಸ್ ಪೊರ್ಲುಡು ವರಿಯನ ಆನನು ಅಂತಲ್ಲ ಕೆಲವು ತಗ್ಲು ಪಂಪಣಂಚಿನ ಪಾತೆರುಂಡ ఆయన ಮದಿಮಯನ ಉಂತಾಯಲ ಉಂತಾತಾರೊಂದು ಅಪಗ ವಿಶೇಷವಾಗಿ ನಂಚಿನ ಮಾನ್ಯತೆ ಮದಿಮಯನ ಡ್ರೆಸ್ ಮಲ್ತುಂತಾಯಿನೆ ಗುಂಡು ಒಂದು ಲೆಕ್ಕಾಚಾರ ಅಂಚಾದಿಪ್ಪನಗ ಅರಸುಗು ಪೇಟ ಪಟ್ಟ ಅಂಚನೆ ಮದಿಮಯಗೆ ಸುತ್ತೈತ ಅಲಂಕಾರವಾದ ದಾರೆ ಅಲಂಕಾರವಾದ ಪೇಟ ಒಂದು ಮದಿಮಯನ ಮಲ್ಪನಂಚಿನ ಕ್ರಮ ಅವೇತ ಕಷ್ಟೋಳೇನು ನಷ್ಟೋಳೇನು ಜೀವನೋಡು ಮತ್ತೊಂದು ಬರ್ತದೆ ಪತ್ತಲ್ಲಿ ಕಳಿ ಹೆಂಗೆ ಕಟ್ಟಿ ಬಚ್ಚಿರಿ 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 ಪೇಟೋಣದು ಇದು ಮದಿಮೆದ ಪೊರ್ತುಡು ಶೃಂಗಾರ ದುತ್ತೈತ ಅಲಂಕಾರ ಮಲ್ತದು ಮದಿಮಯನ ರೂಪಡು ಆಯನ ಉಂತಾದು ಆಯನ ಮದಿಮಯ ಲೆಕ್ಕ ಮಲ್ತದು ಆಯಾಗ ಇಡೀ ಸ್ಥಾನಮಾನನು ಗೌರವನು ಹಿರಿಯಾಕ್ಲು ಕೊರ್ಪಣಂಚಿನ ಪೊರ್ತವು ಸಂಸಾರನು ಸಾಗರಡು ತೇಲ ಒಂದು ಪೊರ್ಲು ಪೊಲಿಗಡಿ ಪೋಡುವಂತ ಆಶೀರ್ವಾದ ಮಲ್ತೊಂದು ಡಾಕ್ಟರ್ ಇಂದಿರಾ ಹೆಗ್ಡೆ ಅವರಿದ್ದಾರೆ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಕಳೆದ ಬಾರಿಯೂ ಕೂಡ ನಾವು ಮಾತಾಡಿದ್ವಿ ಕುಲೆ ಮದುವೆಯ ಬಗ್ಗೆ ಅಂದರೆ ಪ್ರೇತ ಮದುವೆ ಬಹಳಷ್ಟು ಚರ್ಚೆಯಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪಹಾಸ್ಯಕ್ಕೆ ಕೂಡ ಈಡಾಗಿತ್ತು ಆ ವಿಚಾರದ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ ಕುಡ್ಲ ವಾಹಿನಿಯ ಪ್ಯಾನಲ್ಗೆ ಬಂದು ಬಹಳಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆ್ಯಂಡ್ ಈಗ ಇದಕ್ಕೆ ಪ್ರಮುಖವಾಗಿರುವಂಥ ಅಪ್ಡೇಟ್ಸ್ ಎಂಬಂತೆ ಕುಲೆ ಮದುವೆ ಏನಿದೆ ಅಂದರೆ ಪ್ರೇತ ಮದುವೆಗೆ ಜಾಹೀರಾತನ್ನು ನೀಡಿದಂತಹ ಕುಟುಂಬಕ್ಕೆ ಇದೀಗ ವರ ಸಿಕ್ಕಿದ್ದಾರೆ. ಹಾಗಿದ್ದಾಗ ಆಟಿಗೆ ಮದುವೆ ಆಗಲಿಕ್ಕಿದೆ ಆಟಿ ತಿಂಗಳಲ್ಲಿ. ಹಾಗಿದ್ದಾಗ ಆಷಾಢ ತಿಂಗಳಲ್ಲಿ ಅಂದರೆ ಬಾಯರಿನ ಮೃತ ಯುವಕನ ಜೊತೆಯಲ್ಲಿ ಆಟಿಯಲ್ಲಿ ಕುಲೆ ಮದುವೆ ಆಗಲಿಕ್ಕಿದೆ. ಏನು ಹೇಳ್ತೀರಾ ಮೇಡಮ್ ಈ ಸಂದರ್ಭ? ಯಾಕಂದರೆ ಅಂತೂ ಇಂತೂ ನಮ್ಮ ನಂಬಿಕೆಗಳು ಏನು ಯಾರೇ ಅಪಹಾಸ್ಯಕ್ಕೀಡಾಗಲಿ ಅಂದರೆ ಬಹಳಷ್ಟು ಜನರು ಇದನ್ನು ನಂಬ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗುತ್ತೆ. ಯಾಕಂತ ಬಂದಾಗ 30 ಕುಟುಂಬಗಳು, ಒಂದಲ್ಲ 30 ಕುಟುಂಬಗಳು ಆ ಒಂದು ಜಾಹೀರಾತನ್ನು ನೋಡಿ ಕುಲೆ ಮದುವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರಂತೆ. ಏನು ಹೇಳ್ತೀರಿ ಮೇಡಮ್? ಇದಕ್ಕೆ ಮನುಷ್ಯನ ನಂಬಿಕೆಗಿಂತ ಮನುಷ್ಯನ ಒಳಗಿರುವ ಒಂದು ಪ್ರೀತಿ ಮತ್ತೆ ಈ ತರ ಒಂದು ಸತ್ತವರಿಗೆ ಮದುವೆ ಮಾಡ್ಬೇಕೆಂಬ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವುದರಿಂದ ನಮ್ಮ ಜನ ಮಾಡ್ತಾರೆ. ಆತರ ನಮ್ಗೆ ಹೇಳೋದಕ್ಕೇನಿಲ್ಲ. ಮಾಡದಿದ್ರು ನಿಮ್ಗೆ ಧೈರ್ಯ ಇದ್ರೆ, ತಡ್ಕೊಳ್ಳೋ ಶಕ್ತಿ ಇದ್ರೆ, ನಿಮ್ಮಲ್ಲಾದ್ರೆ ಮಾಡದಿರಬಹುದು. ಮನುಷ್ಯನ ಆಘಾತ ಮತ್ತು ಆತಂಕಗಳಿಂದ ಹೊರಬರಬೇಕಾದ್ರೆ ಇಂತಹ ಒಂದು ಸತ್ತ ವ್ಯಕ್ತಿಗಳಿಗೂ ಮದುವೆ ಮಾಡ್ಬೇಕಂತ ಪರಂಪರೆ ಇರುವುದರಿಂದ ಅದನ್ನು ಮುಂದುವರಿಸಿಕೊಂಡು ಹೋಗೋದ್ರಲ್ಲಿ ಯಾರಿಗೇನು ಬಾಧಕ ಇಲ್ಲ ಅಲ್ವಾ? ಹಾಗಾಗಿ ನಮ್ಮ ನಂಬಿಕೆಗಳಿಂದ ಮತ್ತೊಬ್ಬರಿಗೆ ತೊಂದರೆ ಆಗುದಿದ್ರೆ ಮಾತ್ರ ಅದು ಮೂಢನಂಬಿಕೆ. ನಮ್ಮ ಮತ್ತೊಬ್ಬರಿಗೆ ತೊಂದರೆ ಆಗದಿದ್ರೆ ಅದು ನಮ್ಮ ಮನಸ್ಸಿಗೆ ಒಂದು ಚೈತನ್ಯ ಕೊಡುವ ಒಂದು ಶಕ್ತಿ ಆಗುತ್ತೆ ಅಲ್ವಾ? ಓಕೆ. ಈಗ ಯಾರು ಮದುವೆ ಮಾಡ್ಬೇಕಂತ ಹೊರಟಿದ್ದಾರ, ಈ ಮದುವೆ ಆದ್ರೆ ಮಾತ್ರ ಕುಟುಂಬಕ್ಕೊಂದು ಸಮಾಧಾನ.
ಇಲ್ಲದಿದ್ರೆ ಆ ಕುಟುಂಬಕ್ಕೆ ಸಮಾಧಾನ ಆಗಲ್ಲ. ಹಾಗಾಗಿ ನಾವು ನೀವು ಹೊರಗಡೆ ನಿಂತು ಮಾತಾಡೋದಕ್ಕಿಂತ ಹೌದು ಅನುಭವಿಸಿದವರ ಅನುಭವದ ಮೇಲೆ ಅದು ಅದರ ರಿಸಲ್ಟ್ ಗೊತ್ತಾಗುತ್ತೆ, ಅದರ ಉತ್ತರ ಗೊತ್ತಾಗುತ್ತೆ. ಆಗ ಅವ್ರಿಗೆ ಒಂದು ಸಮಾಧಾನ ಆಗುತ್ತೆ. ಮತ್ತೆ ಅವ್ರಿಗೆ ಅದೇನೋ ಅದರಿಂದ ಬಂದಿದ್ದ ತೊಂದರೆ ಇಲ್ವಾ ಅದು ಬೇರೆ ವಿಷಯ, ಬಟ್ ಬಂದಿದ್ರೆ ಕೂಡ ಅದರಿಂದ ಹೋಗುತ್ತೆ ಎಂಬ ಒಂದು ನಂಬಿಕೆ ಇರುತ್ತೆ ಅಲ್ವಾ. ಎಸ್ ಎಸ್ ಮೇಡಮ್, ಮುಖ್ಯ ನಮಗೆ. ಹೌದು ಮೇಡಮ್, ಇಲ್ಲಿ ಮತ್ತೊಂದು ಆಯಾಮದಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ, ಒಂದು ಕಡೆ ಈ ಒಂದು ಜಾಹೀರಾತು ಕೊಟ್ಟಾಗ ಅಪಹಾಸ್ಯ ಮಾಡಿದಂತ ಒಂದು ವರ್ಗ ಒಂದ್ ಕಡೆ ಆದ್ರೆ, ಇದನ್ನ ಬಹಳಷ್ಟು ನಂಬಿಕೆಯ ಮೇಲೆ ನಂಬಿಕೆ ಇಟ್ಟು ಈ ಸಂಬಂಧ ಬೆಳೆಸಿದಂತ ಅಂದ್ರೆ 30 ಕುಟುಂಬಗಳು ಕರೆ ಮಾಡಿ ಇದೇ ರೀತಿ ಅಂದ್ರೆ ಕುಲೆ ಮದುವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಬಂದಾಗ, ಇದು ಬಹಳಷ್ಟು ಜನರಿಗೆ ನೀಡಿದೆ ಅನ್ನುವಂಥದ್ದು ಕಾಣ್ತದೆ ಮೇಲ್ನೋಟಕ್ಕೆ ನಮ್ಮ ತುಳುನಾಡಿನಲ್ಲಿ ಈಗ ಸದ್ಯಕ್ಕೆ. ಅಂದ್ರೆ ಇಷ್ಟು ದಿನ ಯಾರು ಕೂಡ ಇದರ ಬಗ್ಗೆ ಇದು ಮಾಡ್ತಾ ಇಲ್ಲ. ಬಹುಶಃ ಬಹಳಷ್ಟು ಜನರಿಗೆ ಇಂತಹ ಸಮಸ್ಯೆಗಳು ಇರಬಹುದೇನೋ ಅನ್ನುವಂಥದ್ದು ಈ ಒಂದು ವಿಚಾರದಿಂದ, ಈ ಒಂದು ಘಟನೆಯಿಂದ ಕಂಡು ಬರುತ್ತೆ. ಮೇಡಮ್, ಏನ್ ಹೇಳ್ತೀರಿ ತಾವು? ಇಲ್ಲಿ ಪ್ರಶ್ನೆ ಅಂದ್ರೆ ನಾನು ಹೇಳಿದ್ರೆ, ನಾನು 1995ರಿಂದ 2000ವರೆಗೆ ಇದರ ಅಧ್ಯಯನದಲ್ಲಿ ಇದ್ದೆ. ಆಗಲೂ ಈ ಕುಲೆ ಮದುವೆ ಅನ್ನೋದು ಬಹುಶಃ ಗುಟ್ಟಾಗಿ ಮಾಡ್ತಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಹೇಳಿದ್ರಲ್ಲ, ಅಪರಾಧ ಎಂಬುದು ಸಮಸ್ಯೆ ಮಾಡೋದು ಆ ಕಾಲದಲ್ಲಿ ಇತ್ತು. ಹಾಗಾಗಿ ಅದು ಗುಟ್ಟಾಗಿ ನಡೀತಾ ಇತ್ತು. ಈಗ ಜಾಹೀರಾತುಗಳಿಂದಾಗಿ ಸಾರ್ವಜನಿಕವಾಗಿ ಗೊತ್ತಾಯ್ತು ಎಲ್ರಿಗೆ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ಜಾಹೀರಾತಿನಿಂದ ಪ್ರತಿಕ್ರಿಯೆ ಕೊಟ್ಟವರು ಹುಡುಗಿ ಕಡೆಯವರ, ಹುಡುಗನ ಕಡೆಯವರ ಅಂತ ಮುಖ್ಯ. ನನ್ನ ಗಮನಕ್ಕೆ ಬಂದಂತೆ ಮದುವೆಗೆ ಬೇಡಿಕೆ ಇಡುದು ಹೆಣ್ಣು ಕುಲೆ ಮಾತ್ರ. ಹೌದು, ಗಂಡು ಕುಲ ಬೇಡಿಕೆ ಇಡಲ್ಲ. ಗಂಡು ಕುಲದ ಪರವಾಗಿ ಹೇಳುದಿದ್ರೆ, ಈಗ ಅಷ್ಟಮಂಗಳದಲ್ಲಿ ಅದು ಇಷ್ಟು ದೋಷ ಏನಾದ್ರು ಅಂತ ನೀವು ಕೇಳಕ್ ಹೋದ್ರೆ ಬಂದ್ಮೇಲೆ ಹೇಳ್ತಾರೆ ವಿನಃ ಕುಲೆ ಮದ್ವೆ ನಿಜವಾಗಿ ಮಾಡ್ತಿದ್ರು. ಅಕ್ಕನಿಗೆ ಮದುವೆ ಸಿಕ್ಕಾಗ ತಂಗಿಯ ಮೈ ಮೇಲೆ ಬಂದು ಮಾತಾಡುವ ಅದು ಒಂದು ಕುಲ ಇದೆಯಲ್ಲ, ಕುಲೆಯನ್ನು ಶಾಂತಗೋಸ್ಕರ ಮಾಡ್ತಿದ್ದು. ಮನೆಯವ್ರಿಗೆ ಅದರಿಂದ ಬಾಧಕ್ಕಿರ್ಲಿಲ್ಲ ಅವಾಗ. ಈಗ ಮನೆ ಎಲ್ಲ ನೋಡಿದ್ರೆ ಮನೆಯವ್ರಿಗೆ ತೊಂದರೆ ಇದು, ಅದಕ್ಕೆ ಅಷ್ಟಮಂಗಳನ್ನ ಏನೋ ಬಲ್ಮೆ ಕೇಳಕ್ ಹೋದ್ರು ಅಂತ. ಆದ್ರೆ ಹಿಂದೆ ಮಾಡ್ತಿದ್ದಾಗ ಮನೆಯವರಿಗೆ ಬಾಧಕ್ಕಿಲ್ಲ. ಹೆಣ್ಣು ಕುಲ ತಂಗಿಯ ಮನಸ್ಸಿನ ಭಾವನೆಗಳು ಹೊರಗೆ ಬಂದಾಗ ಅಕ್ಕನಿಗೆ ಮದುವೆ ಆದ್ಮೇಲೆ ನನಗೆ ಆಗುವ ರೀತಿಯಲ್ಲಿ ಒಂದು ಆ ರೀತಿ ಒಂದು ಒತ್ತಡ ಹೆಣ್ಣು ತಂಗಿಯ ಮೇಲೆ ಅಕ್ಕ ಬಂದು ಮಾತಾಡೋದು ಅಂದ್ರೆ ಇರುವುದು ಅದು ಬೇರೆ ವಿಷಯ. ಅಂತ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿತ್ತು ಕೂಡ. ಅದರಿಂದಾಗಿ ತಂಗಿಯ ಮದುವೆ ಅಲ್ಲೇ ನೆಲೆಸ್ಬಿಟ್ಟು ಅಕ್ಕನ ಕುಲೆಗೆ ಮಾಡಿ ಮತ್ತೆ ತಂಗಿಯ ಮದುವೆ, ನಿಜವಾದ ಮದುವೆ ಇದು, ಅದು ಮಾಡ್ತಿದ್ರು. ಹಿಂದೆ ನಡೀತಿತ್ತು. ಈಗಲೂ ಅದೇ ತರ ಇದೆ ಅಂತ ಗಂಡು ಡಿಮಾಂಡ್ ಮಾಡಲ್ಲ ಅಂತ ನನ್ನ ಗೊತ್ತಿದ್ದ ಗಂಡು ಡಿಮಾಂಡ್ ಮಾಡಲ್ಲ. ಜೊತೆಗೆ ಮೇಡಮ್, ಈಗ ಈ ಮದುವೆ ಕೂಡ ಯಾವ್ದು ಇಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ಲ. ಜೊತೆಗೆ ಮೇಡಮ್, ಇಲ್ಲೂ ಕೂಡ ನಾವು ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ, ಇಲ್ಲಿ ಆಟಿಯಲ್ಲಿ ಈಗ ಕುಲೆ ಮದುವೆ, ಈಗ ಬಯಾರಿನ ಯುವಕ ಇಲ್ಲಿಗೆ ಸಿಕ್ಕಿರುವಂಥದ್ದು ಈ ಮದುವೆಗೆ ಆಟಿಯಲ್ಲಿ ಕುಲೆ ಮದುವೆಯನ್ನ ಮಾಡ್ತಾರೆ. ಇವೆಲ್ಲದರ ನಡುವೆ ಇಲ್ಲೊಬ್ರು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ, ಇದರಲ್ಲಿ ಜಾತಿ ವ್ಯವಸ್ಥೆ ಇದೆಯಾ ಅನ್ನುವಂಥದ್ದು ಕೇಳಿದ್ದಾರೆ. ದಿನೇಶ್ ಅನ್ನುವಂಥವ್ರೊಬ್ರು, ಏನ್ ಹೇಳ್ತೀರಿ ಮೇಡಮ್ ತಾವು? ಈಗ ನಾನು ನೆನಪಾಯ್ತು, ಆಟಿಯ ಅಮಾವಾಸ್ಯೆಯನ್ನು ಮಾಡ್ಬೇಕು. ಆಟಿ ಅಮಾವಾಸ್ಯೆಯಲ್ಲಿ ಮಾಡ್ಬೇಕಾ? ತಿಂಗಳೆಲ್ಲ ಆಟಿ ಅಮಾವಾಸ್ಯೆ. ಓಹೋ, ಆಟಿ ಅಮಾವಾಸ್ಯೆ ಅಂದ್ರೆ ಪರ್ಟಿಕ್ಯುಲರ್ ಡೇ, ಯಾವ ದಿನವೇ ಮಾಡ್ಬೇಕಾದ್ರೆ? ಒಂದ್ ವೇಳೆ ಆಟಿ ಅಮಾವಾಸ್ಯೆ ಮಾಡೋಕ್ಕಿದ್ರೆ ಆಟಿ ಅಮಾವಾಸ್ಯೆ ಮೊದಲು ಆಟಿ ತಿಂಗಳಲ್ಲಿ ಮಾಡ್ಬೇಕು, ನಂತರ ಅಲ್ಲ. ಅದು ಯಾಕಂದ್ರೆ ಈ ಕಡೆ ಶ್ರಾವಣ ಬರ್ತದೆ ಬೇರೆಯವರಿಗೆ. ಅಂದ್ರೆ ಆಟಿ ತಿಂಗಳಲ್ಲಿ ಮಾಡುವಂತದಲ್ಲ, ಆಟಿ ತಿಂಗಳ ಅಮಾವಾಸ್ಯೆ. ಆಟಿ ತಿಂಗಳ ಅಮಾವಾಸ್ಯೆ ಕಳೆದ ಮೇಲೆ ಮಾಡಲ್ಲ. ಓಕೆ. ಆ ಸಂದರ್ಭ ಈಗ ಈ ಮದುವೆ ಆಗ್ಲಿಕ್ಕಿರುವಂತದ್ದು. ಮೇಡಮ್, ಇಲ್ಲಿ ಕೇಳಿದ್ರಲ್ಲ, ಹೌದು ಮೇಡಮ್, ಇಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ಅಂದ್ರೆ ಇಲ್ಲಿ ಹೆಣ್ಮಕ್ಳೇ ಮದುವೆ ಆಗ್ಬೇಕು ಅಂತ ಕೇಳ್ತಾ ಇರುವಂತದ್ದು, ಗಂಡು ಮಕ್ಕಳು ಕೇಳಲ್ಲ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಇನ್ನೊಬ್ರು ಕೇಳಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಅನ್ನ ಹಾಕಿದ್ದಾರೆ, ದಿನೇಶ್ ಅನ್ನುವಂಥವ್ರು, ಇದರಲ್ಲಿ ಜಾತಿ ವ್ಯವಸ್ಥೆ ಇದೆಯಾ ಅಂತ ಕೇಳಿದ್ದಾರೆ. ಮೇಡಮ್, ಏನ್ ಹೇಳ್ತೀರಿ? ಜಾತಿ ವ್ಯವಸ್ಥೆ ಏನಿಲ್ಲ, ಜಾತಿ ವ್ಯವಸ್ಥೆ ಇದೆ. ಅದು ಬಳಿ ವ್ಯವಸ್ಥೆ ಇರುವಾಗ ಜಾತಿ ವ್ಯವಸ್ಥೆ ಇರುತ್ತೆ. ಅದು ಬಂಟಾದ್ರೆ ಬಂಟು, ಪೂಜಾರಿ ಆದ್ರೆ ಪೂಜಾರಿ, ಈ ತರ ತುಳು ಸಮುದಾಯ ಆದ್ರೆ ತುಳು ಸಮುದಾಯ, ಓನ್ಲಿ ತುಳು ಸಮುದಾಯ. ನೋಡಿ, ಬ್ರಾಹ್ಮಣರಲ್ಲಿ ಕುಲೆ ಮದುವೆ ಆಗಲ್ಲ, ಶೆಟ್ಟಿಗರಲ್ಲಿ ಆಗಲ್ಲ, ವಲಸೆ ಬಂದ ಸಮುದಾಯದಲ್ಲಿ ಆಗಲ್ಲ. ಓನ್ಲಿ ತುಳು ಮಾತ್ರ, ಮೂಲ ಸಮಾಜ ತುಳುವರಲ್ಲಿ ಮಾತ್ರ. ತುಳುವರಲ್ಲಿ ಮಾತ್ರ ಅದ್ರ ಮಕ್ಕಳಿಗೆ ಈಗ ಹೇಳಿದ್ರಲ್ಲ, ಜಾತಿ ನೋಡೋದು ಬಿಡಿ, ಜಾತಿ ನೋಡ್ಬೇಕು, ಬಳಿ ನೋಡ್ಬೇಕು. ಅದ್ರ ಜೊತೆಗೆ ಏನೇನಂದ್ರೆ ಇನ್ನೊಂದು ವಿಷಯ ಇದೆ ನೋಡಕ್ಕೆ, ಮರ್ಸ್ಬಿಟ್ಟೆ. ಗಂಡಿಗೆ ಈಗ ಸತ್ತ ಗಂಡಿಗೆ ಎರಡನೇ ಮದುವೆ ಆಗಿ ಹೆಣ್ಣು ಕೊಡಲ್ಲ, ಕುಲೆಯನ್ನು ಕೂಡ ಕೊಡಲ್ಲ. ಅರ್ಥ ಆಗಿಲ್ಲ ಮೇಡಮ್. ನೋಡಿ, ಈಗ ಒಬ್ಬ ಗಂಡ ಸತ್ತಿರ್ತಾನೆ, ಹೆಂಡತಿ ಇದ್ದವಳು ಗಂಡ ಸತ್ತಿರ್ತಾನೆ, ಹೆಂಡತಿ ಬದುಕಿರ್ತಾಳೆ, ಆ ಕುಲೆ ಆಗಲ್ಲ.
ಓಹೋ ಅದಾಗಲ್ಲ ಅಲ್ವಾ? ಮದುವೆ ಆಗದ ಗಂಡು ಹೆಚ್ಚಿರ್ಬೇಕು. ಆ ರೀತಿ ಆಗ್ಬೇಕು. ಓಕೆ, ಇಂತೆಲ್ಲ ಸೂಕ್ಷ್ಮ ವಿಚಾರಗಳು ಕೂಡ ಇದೆ ಇದರಲ್ಲಿ. ಓಕೆ, ಈ ರೀತಿ ಎಲ್ಲ ನೋಡ್ಬೇಕಾಗುತ್ತೆ. ಒಂದು ಮತ್ತೊಂದು ಹೆಣ್ಣಿನ ಜೊತೆ ಮದುವೆಯಾಗಿ ಸಂಸಾರ ಮಾಡಿದವನಿಗೆ ಕೊಡಲ್ಲ, ಓಕೆ 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 ಓಕೆ, ಸುಳ್ಳೆಯನ್ನು ಕೊಡಲ್ಲ. ಆ ರೀತಿ ಅಲ್ವಾ? ಈ ತರ ಗಟ್ಟಿ ಬಲವಾದ ನಂಬಿಕೆ ಇದೆಲ್ಲ ಈಗ ಎಷ್ಟು ಮಟ್ಟಿಗೆ ಉಳಿದಿದೆ ಎಂಬುದು ನಂಗೆ ಗೊತ್ತಿಲ್ಲ. ಅಲ್ಲ, ಜೊತೆಗೆ ಜಾತಿ ಪದ್ಯ ವ್ಯವಸ್ಥೆ ಜೋರಾಗಿ ಬೀಸಿದಾಗ ಇಲ್ಲಿ ಕೂಡ ಬೀಸ್ತದೆ. ಓಕೆ, ಜೊತೆಗೆ ಜಾತಿ ವ್ಯವಸ್ಥೆ ಕೂಡ ಇದೆ ಅಂತ ಹೇಳ್ತೀರಿ? ಜಾತಿ ವ್ಯವಸ್ಥೆ ಇರ್ಲೇಬೇಕಲ್ಲ ಅಲ್ವಾ? ಬಳಿ ವ್ಯವಸ್ಥೆ ಇದೆ, ಜಾತಿ ವ್ಯವಸ್ಥೆ ಇದೆ, ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಕೂಡ ಇದೆ. ಅಕ್ಕ ತಂಗಿಯರ ಒಳಗಿನ ಕುಲೆ ಆಗಲ್ಲ. ಹೌದಲ್ವಾ? ಓಕೆ, ನಮ್ಮ ಬದುಕಿನಲ್ಲಿ ಏನು ಮಾಡ್ತೀವಿ ಅದೆಲ್ಲ ಅದೇ ರೀತಿ ಆಗುತ್ತೆ ಅಲ್ವಾ ಮೇಡಮ್? ಎಸ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ ಡಾಕ್ಟರ್ ಇಂದಿರಾ ಹೆಗ್ಡೆ ಅವರು, ತುಳು ಜಾನಪದ ಸಂಸ್ಕೃತಿ ವಿದ್ವಾಂಸರು. ಅಂದರೆ ಈ ಕಾರ್ಯಕ್ರಮದ ಬಗ್ಗೆ ಅಂದರೆ 2000 ಅವರು ಈ ಹಿಂದೆನೇ 2002ರಲ್ಲೇ ಈ ಒಂದು ವಿಚಾರದ ಬಗ್ಗೆ, ಕುಲೆ ಮದುವೆಯ ಬಗ್ಗೆ ಬಹಳಷ್ಟು ಸಂಕ್ಷಿಪ್ತವಾಗಿ ಅವರು ಆರ್ಟಿಕಲನ್ನು ಬರೀತಾರೆ. ಅದರ ಬಗ್ಗೆ ರಿಸರ್ಚನ್ನು, ಸಂಶೋಧನೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಕುಲೆ ಮದುವೆಗೆ ಏನೆಲ್ಲ ಪರಿಕರಗಳು ಬಳಕೆಯಾಗುತ್ತೆ ಆ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿರುವಂತಹ ವಿತ್ ಫೋಟೋಸ್ಗಳನ್ನು ಇಟ್ಟುಕೊಂಡು ಅವರು ಸಂಶೋಧನೆಯನ್ನು ಮಾಡಿದರು. ಜೊತೆಗೆ ಅಲ್ಲಿಗೆ ಹೋಗಿ ಭಾಳಷ್ಟು ಕುಲೆ ಮದುವೆಯನ್ನು ನೋಡಿ ಅವರ ಸಂಶೋಧನೆ ಆರ್ಟಿಕಲನ್ನು ಮಾಡಿದರು. ಜೊತೆಗೆ ಅವರು ಹೇಳುವ ಪ್ರಕಾರ ಅಂದರೆ ಮೃತಪಟ್ಟಂತಹ ಹೆಣ್ಮಕ್ಳು ಮಾತ್ರ ಕುಲೆ ಮದುವೆ ಅಂದರೆ ಮದುವೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾರೆ ಹೊರತು ಇತರರು ಕೇಳಲ್ಲ ಅನ್ನುವಂಥದ್ದು. ಹಾಗಿದ್ದಾಗ ಜನರ ಕರೆಗಳು ಕೂಡ ಬರ್ತಾ ಇದೆ. ಏನು ಹೇಳ್ತಾರೆ? ಯಾಕಂದರೆ ಭಾಳಷ್ಟು ಜನರು ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದೀರಿ, ತಾವುಗಳು ಕೂಡ ಈ ಒಂದು ಚರ್ಚೆಯನ್ನು ನೋಡಿದ್ದೀರಿ, ಜೊತೆಗೆ ಆ ಒಂದು ಆರ್ಟಿಕಲನ್ನು ಕೂಡ ನೋಡಿದ್ದೀರಿ, ಆ ಒಂದು ಜಾಹೀರಾತನ್ನು ಕೂಡ ನೋಡಿದ್ದೀರಿ, ಭಾಳಷ್ಟು ಟ್ರೋಲ್ಗಳನ್ನು ನೋಡಿದ್ರಿ. ತಾವುಗಳು ಏನು ಹೇಳ್ತೀರಿ ಅನ್ನುವಂಥದ್ದು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್, ನಮಸ್ತೆ. ಇರ ಪುತ್ರ ಒಲ್ಪರ್ದು ಸರ್. ಯತಿನ್ ಸರ್. ಯತಿನ್ ಸರ್, ನಮಸ್ಕಾರ ಸರ್. ಎಸ್ ಸರ್, ದಾದಾ ಬನ್ಪರ್ ಕುಲೆ ಮದಿಮೆಗೆ ವರ ಫಿಕ್ಸ್ ಆತಂಡೆ ದಾದಾ ಬನ್ಪರ್ ಸರ್. ಮಸ್ತ್ ಖುಷಿ ಆಗುಂಟು ಸರ್ ಆ ಈ ಕಾರ್ಯಕ್ರಮ. ಲಾಸ್ಟ್ ಟೈಮ್ ನಮ್ಮ ಮಂತ ಕೆ ಬಗ್ಗೆ ಅವರು ಇಂದಿರಾ ಹೆಗಡೆ ಬಕ್ಕೊಂಜಿ ನಮ್ಮ ಆತ್ಮೀಯರ ಅನ್ನೇನ ಪಾತಿರ ಅಂದೆ ಅಂದೆ ನಮ್ಮ ದಿನೇಶ್ ಅಂದೆ ರೆಗ್ಯುಲರ್ ಫಿಲ್ಮ್ ಎಲ್ಲ ಬಂತು ಸರ್. ಎಸ್ ಸರ್ ದಾದಾ ಪನ್ಪರ್ ಆತೆ ದಾದಾ ಪನ್ಪರ್ ಇತ್ತೆ ಆ ಒಂಜಿ ಜಾಹೀರಾತು ಮಸ್ತ್ ಕಾರ್ಯಕ್ರಮ ಸರ್. ಆತೆ ಇತ್ತೆ ಆ ಒಂಜಿ ಕಾರ್ಯಕ್ರಮ ಸರ್. ಆತೆ ಆ ಒಂಜಿ ಜಾಹೀರಾತನ್ನು ತೂದು ಆ ಜಾಹೀರಾತನ್ನು ತೂದು ಇತ್ತೆ ಮುಪ್ಪ ಕುಟುಂಬ ಬೈದಂಡು ಮದಿಮೆ ಅವಡು ಪನ್ಪನಂಚಿನ ವಿಚಾರ ಸರ್. ಬಾರಿ ಖುಷಿತ ವಿಚಾರ ಆತೆ. ಓಕೆ ಓಕೆ ಫಸ್ಟ್ ನಿಕ್ಲೆಗೆ ನಮ್ಮ ಕುಡ್ಲಾಡ್ ಮಂತ್ಪುನ ಕೆಲಸಗಾರರಿಗೆ ಫಸ್ಟ್ ಧನ್ಯವಾದ ಮಂತೊಂದಿಲ್ಲ ಅಂದೆ. ಎಸ್ ಸರ್ ಸೋಲ್ಮೇಲೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿತ ವಿಚಾರ ಅಂದೆ. ಎಸ್ ಸರ್, ಥ್ಯಾಂಕ್ ಯು ಸೋಲ್ಮೇಲೆ ಸರ್. ಎಸ್, ಇದು ಯತಿನ್ ಅವರು. ಯಾಕಂದರೆ ಭಾಳಷ್ಟು ಜನರು ಅಂದರೆ ನಾನು ಆಗಲೇ ಹೇಳಿದಾಗೆ ಅಪಹಾಸ್ಯ ಮಾಡುವಂಥ ಒಂದು ವರ್ಗ ಒಂದು ಕಡೆ ಆದರೆ ನಮ್ಮ ನಂಬಿಕೆಗಳನ್ನು ಅತಿ ಸೂಕ್ಷ್ಮವಾಗಿ ನೋಡುವಂತಹ ವರ್ಗ ಇನ್ನೊಂದು ವರ್ಗ. ಜೊತೆಗೆ ಆ ನಂಬಿಕೆಗಳ ನಡುವೆ ಎಮೋಷನಲ್ ಬಾಂಡಿಂಗ್ ಅಂತ ಹೇಳ್ತಾರೆ ನೋಡಿ, ಅದು ಮತ್ತೊಂದು ವರ್ಗ. ಇವೆಲ್ಲದರ ನಡುವೆ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸಿ ಸ್ವತಃ ಇದರ ಬಗ್ಗೆ ಅನುಭವ ಇದ್ದಂತಹ ಮತ್ತೊಂದು ವರ್ಗ. ಈ ಎಲ್ಲ ವರ್ಗಗಳ ನಡುವೆ ನಮಗೆ ಭಾಳಷ್ಟು ಜನರಿಗೆ ಖುಷಿ ಇದೆ ಈ ಒಂದು ವಿಚಾರದಲ್ಲಿ. ಭಾಳಷ್ಟು ಜನರು ಅಪಹಾಸ್ಯ ಮಾಡಿದವರಿಗೂ ಕೂಡ ಮತ್ತೆ ಗೊತ್ತಾಯಿತು ಇದು ಅಪಹಾಸ್ಯ ಮಾಡುವಂಥ ವಿಚಾರಗಳಲ್ಲ, ಭಾಳ ಸೂಕ್ಷ್ಮವಾಗಿರೋಂಥ ವಿಚಾರ. ಆ ಕುಟುಂಬಕ್ಕೆ ಎಷ್ಟು ನೊಂದಿರಬೇಡ, ಇಂಥ ಅದೆಷ್ಟು ಘಟನೆಗಳು ಆಗಿರಬೇಡ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಎಸ್, ಇದು ನಮ್ಮ ನಂಬಿಕೆ, ಇದು ನಮ್ಮ ತುಳುವರ ಆಚಾರ ವಿಚಾರ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕೇಳ್ತಾ ಇಲ್ಲ ಅಂದರೆ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಅಂದರೆ ತಾವು ಕರೆ ಮಾಡಿದಾಗ ತಮ್ಮ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಟಿ ವಿ ನೋಡಿ ಮಾತಾಡಬೇಡಿ. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂತ ಬಂದಾಗ ಕರೆ ಕಟ್ ಆಗುತ್ತೆ, ದಯಮಾಡಿ ಕ್ಷಮಿಸಿ. ಕರೆ ಮಾಡಿದಾಗ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರುಲಿಂದ ಸರ್? ಸರ್, ನಾನು ನವೀನ್ ಸುವರ್ಣ ಅಂತ ಪಡುಬಿದ್ರಿಯಿಂದ ಮಾತಾಡೋದು. ನವೀನ್ ಸುವರ್ಣ ಅವರು, ನಮಸ್ತೆ ನವೀನ್ ಸುವರ್ಣ ಅವರೇ. ಎಸ್ ಸರ್, ಮಾತಾಡಿ ಸರ್. ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತೀರಿ? ಒಳ್ಳೆ ವಿಷಯ ಇದೊಂದು ಕುಲೆ ಮದುವೆ ಅಂತ ಹೇಳ್ತೀರಲ್ಲ ಸರ್, ಮಾಡ್ತಾ ಇದ್ದೀರಾ? ಅದಕ್ಕೆ ಆಕ್ಚುಲಿ ಇದು ರಾತ್ರಿ ಮಾಡಿರೋದ ಸರ್, ಇದು ಹಗಲು ಮಾಡಿರೋದ? ಯಾವುದು ಸರ್?
ಇದೇ ಕುಲೆ ಮದುವೆ ಅಂತ ಮಾಡ್ತಾ ಇದೀರಲ್ಲ ಟಿವಿಯಲ್ಲಿ ಇವಾಗ ಪ್ರೋಗ್ರಾಮ್ ತೋರಿಸ್ತಾ ಇದ್ದೀರಾ? ಹೌದು, ಇಲ್ಲ ಇದು ರಾತ್ರಿಯ ಹೊತ್ತು ಹಗಲಿನ ಹೊತ್ತು ಗೊತ್ತಿಲ್ಲ, ಅಂದ್ರೆ ಮಧ್ಯಾಹ್ನದ ಹೊತ್ತಲ್ಲೂ ಕೂಡ ಮಾಡ್ತಾರೆ, ರಾತ್ರಿಯ ಹೊತ್ತಲ್ಲೂ ಕೂಡ ಮಾಡ್ತಾರೆ. ಇನ್ನು ಮುಂದಕ್ಕೆ ಅದರ ಬಗ್ಗೆ ನಾನು ಮತ್ತೊಬ್ರು ನಮ್ಮ ತುಳು ಜನಪದ ವಿದ್ವಾಂಸರಿದ್ದಾರೆ, ಅವ್ರ ಜೊತೆ ನಾನು ಕೇಳ್ತೇನೆ. ಸರ್, ಈ ಒಂದು ಕಾರ್ಯಕ್ರಮವನ್ನು ನೋಡಿ ದಯಮಾಡಿ ಕ್ಷಮಿಸಿ, ಆ ಒಂದು ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ತಿಳಿದವರಿಂದ ತಿಳಿದುಕೊಳ್ಬೇಕು ಮಾಹಿತಿಯನ್ನಲ್ವಾ. ಸೊ ಹಾಗಿದ್ದಾಗ ರಾತ್ರಿ ಹೊತ್ತಲ್ಲೂ ಕೂಡ ಮಾಡ್ತಾರೆ. ಒಂದು ಸೀನ್ ತೋರಿಸ್ತಾ ಇದ್ದಾರೆ ಸರ್, ಒಂದು ಹಗಲು ಹೊತ್ತಲ್ಲಿ ಹೌದು ಹೌದು ಮದುವೆ ಮಾಡಿರೋದು, ಊಟಕ್ಕೆಲ್ಲ ಕೂತಿರೋರು ರಾತ್ರಿಯಲ್ಲಿ ಇದ್ದಾರೆ. ಹೌದು, ರಾತ್ರಿಯಲ್ಲಿ ಇದ್ದಾರೆ. ಅದಕ್ಕೆ ನಮ್ಗೆ ಕನ್ಫ್ಯೂಸ್ ಆಯ್ತು, ಅದಕ್ಕೆ ಇಲ್ಲ, ಒಳ್ಳೆಯ ಪ್ರಶ್ನೆ ನಾವು ಕೇಳೋಣ, ಅದರ ಬಗ್ಗೆ ನಾನು ಕೇಳ್ತೀನಿ ಇನ್ನು ಮುಂದಕ್ಕೆ ನಮ್ಮ ತುಳು ಜನಪದ ಸಂಸ್ಕೃತಿ ವಿದ್ವಾಂಸರ ಜೊತೆ. ಎಸ್ ಸರ್, ಇದು ಒಳ್ಳೆಯ ಬೆಳವಣಿಗೆ ಅಂತ ತಾವು ಹೇಳ್ತೀರಿ ಹಾಗಾದ್ರೆ? ಹೌದು ಸರ್, ಹೌದೌದು. ನಮ್ಮ ನಂಬಿಕೆ ಉಳಿತದೆ ಅಲ್ವಾ? ಸಂಸ್ಕೃತಿಯಲ್ಲಿ ಬೇಕು, ತುಂಬಾ ಜನ ಇರ್ತಾರೆ. ಅದಕ್ಕೆ ಒಂದು ವೇಳೆ ನಮ್ಮ ಹತ್ರ ಕೇಳಿದ್ರೆ ನಾವು ಹೇಳ್ಬೋದಲ್ಲ ಸರ್, ಈ ತರ ಮಾಡ್ತಾ ಇದ್ದಾರೆ. ಹೌದು, ಸರಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಓಕೆ ಸರ್. ಓಕೆ, ಎಸ್, ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ತುಳು ಸಂಸ್ಕೃತಿ ಚಿಂತಕರು ದಿನೇಶ್ ಸುವರ್ಣ ರಾಯ್ ಅವರಿದ್ದಾರೆ. ದಿನೇಶ್ ಅವರೇ, ನಮಸ್ತೆ. ಓಕೆ, ಎಸ್, ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಕರೆ ಕಟ್ ಆಗಿದೆ. ಎಸ್, ಮತ್ತೊಮ್ಮೆ ಟ್ರೈ ಮಾಡಿ. ಹುರುಳುಡುವರಿಯ ನಾನಾನು ಅಂತ ಅಲ್ಲ ಕೆಲವು ತಗ್ಲು ಪಂಪನಂಚಿನ ಪಾತೆರುಂಡ ఆయన ಮದಿಮಾಯನ ಅಂತ ಇಲ್ಲ ಕುಂತಾತಾರೊಂದು ಅಪಗ ವಿಶೇಷವಾಗಿ ನಂಚಿನ ಮಾನ್ಯತೆ ಮದಿಮಾಯನ ಡ್ರೆಸ್ ಮಾತುಂತಾಯಿನೆ ಗುಂಡು ಒಂದು ಲೆಕ್ಕಾಚಾರ ಅಂಚಾದಿಪ್ಪನಗ ಅರಸುಗು ಪೇಟ ಪಟ್ಟ ಅಂಚನೆ ಮದಿಮಾಯಗೆ ವೃತ್ತೈತ ಅಲಂಕಾರವಾದ ದಾರೆ ಅಲಂಕಾರವಾದ ಪೇಟೊಂದು ಮದಿಮೇನ ಮಲ್ಪನಂಚಿನ ಕ್ರಮ ಅವೇತ ಕಷ್ಟೋಲೇನು ನಷ್ಟೋಲೇನು ಜೀವನೋಡು ಮತ್ತೊಂದು ಬರ್ತದೆ. ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ತುಳು ಜನಪದ ಸಂಸ್ಕೃತಿ ಚಿಂತಕರು ದಿನೇಶ್ ಸುವರ್ಣ ರಾಯ್ ಅವರಿದ್ದಾರೆ. ದಿನೇಶ್ ಅವರೇ, ನಮಸ್ತೆ. ನಮಸ್ತೆ. ದಿನೇಶ್ ಅವರೇ, ಸದ್ಯ ಇದು ಕುಲೆ ಮದುವೆಗೆ ವರ ಫಿಕ್ಸ್ ಆಗಿರುವಂತದ್ದು, ಈ ವಿಚಾರದ ಬಗ್ಗೆ ತಮಗೂ ಕೂಡ ಬಹುಶಃ ಗೊತ್ತಿದೆ, ಯಾಕಂದ್ರೆ ನಮ್ಮ ತುಳುನಾಡಿನಲ್ಲಿ ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದಂತಹ ಒಂದು ಪತ್ರಿಕೆಯ ಜಾಹೀರಾತು. ಅಂದ್ರೆ 30 ವರ್ಷದ ಹಿಂದೆ ಮೃತಪಟ್ಟಿದಂತಹ ಯುವತಿಗೆ ವರ ಬೇಕಾಗಿದೆ ಅನ್ನುವಂಥದ್ದು. ಹಾಗಾಗಿ ಈಗ ವರ ಸಿಕ್ಕಿದ್ದಾರೆ. ಬಾಯಾರಿನ ಯುವಕ, ಆಟಿಯಲ್ಲಿ ಕುಲೆ ಮದುವೆ ಆಗ್ಲಿಕ್ಕಿದೆ. ಏನ್ ಹೇಳ್ತೀರಾ ಸರ್, ಈ ಒಂದು ನಂಬಿಕೆಗಳ ನಡುವೆ ತುಳುವರ ನಂಬಿಕೆ ಇನ್ನೂ ಉಳಿದಿದೆ ಅನ್ನುವಂಥದ್ದು ಬಹುಶಃ ಈ ಒಂದು ಘಟನೆ ಸಾಕ್ಷಿ. ಯಾಕಂದ್ರೆ ಕೆಲವರು ಇದನ್ನ ಅಪಹಾಸ್ಯ ಮಾಡಿದ್ರು, ಇನ್ನು ಕೆಲವರು ಇದನ್ನ ನಮ್ಮ ನಂಬಿಕೆ ಅಂತ ಹೇಳಿ ಇನ್ನೂ ಕೂಡ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಏನ್ ಹೇಳ್ತೀರಿ ದಿನೇಶ್ ಅವರು? ಅಂದ್ರೆ ಪ್ರತಿ ವರ್ಷವೂ ಇಂಥದ್ದೊಂದು ಆಟಿ ತಿಂಗಳು ಬರುವಾಗ ಇಂಥದ್ದೊಂದು ಕುಲೆ ಮದುವೆ ಅನ್ನುವಂಥದ್ದು ಆರಾಧನೆ ನಡೀತಾನೆ ಇತ್ತು. ಆದ್ರೆ ಯಾವಾಗ ಪತ್ರಿಕಾ ಮಾಧ್ಯಮದಲ್ಲಿ ಇಂಥದ್ದೊಂದು ಸುದ್ದಿ ಪ್ರಕಟ ಆಯ್ತು, ಅದು ಎಲ್ರಿಗೂ ಮತ್ತೊಮ್ಮೆ ತುಳುನಾಡನ್ನ ನೋಡುವಂತ ಪರಿಸ್ಥಿತಿಗೆ ತಂದೊಡ್ಡಿತು. ಅಂದ್ರೆ ಯಾವಾಗ ಇದು ವಿಶೇಷವಾಗಿ ನಾವು ಜೀವಂತ ಮಾನವರು ವರ್ಷ ಇಡೀ ಮದುವೆ ಆದ್ರೆ ಆ ಪ್ರೇತಗಳಿಗೆ 8 ತಿಂಗಳು ಮಾತ್ರ, ಒಂದೇ ಒಂದು ತಿಂಗಳ ಇರುವಂತದ್ದು. ಅದಕ್ಕೆ ವಿಶೇಷವಾಗಿ ತುಳುವರು 8 ತಿಂಗಳನ್ನ ನಮ್ಮ ಹಿರಿಯರ ತಿಂಗಳು ಅನ್ನುವಂಥದ್ದನ್ನ ಕರೆದ್ರು, ಅಥವಾ ಪ್ರೇತಗಳ ತಿಂಗಳು ಅಂತ ಕರೆದ್ರು, ಕಪ್ಪು ತಿಂಗಳು ಅನ್ನುವಂತ ನನ್ನ ಕರೆದ್ರು. ಆ ತಿಂಗಳ ಜೊತೆಗೆ ವಿಶೇಷವಾದಂತ ಆರಾಧನೆ ಇದು. ಅಂದ್ರೆ ಒಂದು ರೀತಿಯಲ್ಲಿ ಮಾನಸಿಕವಾಗಿರ್ತಕ್ಕಂಥ ಸಾಂತ್ವನವನ್ನ, ನೆಮ್ಮದಿಯನ್ನ ಕೊಡುವಂತ ಆರಾಧನೆಯೂ ಹೌದು. ಯಾಕಂದ್ರೆ ಹೇಳಿದ್ರೆ, ನೀವು ಹೇಳಿದ ಹಾಗೆ 33 ವರ್ಷದ ಹಿಂದೆ ಆಗಿರ್ತಕ್ಕಂಥ ಘಟನೆಯಿಂದ ಮೃತಪಟ್ಟಂತ ಯಾರು ವ್ಯಕ್ತಿಗಳಿದ್ದಾರೆ, ಅವರಿಗೆ ಮದುವೆ ಮಾಡುವಂತ ಕ್ರಮ ಅಂದ್ರೆ ನಾವು ಒಂದು ಅಂದ್ರೆ ಒಂದು 25 ನಂತರದಲ್ಲಿ ನಾವು ಸಾಮಾನ್ಯವಾಗಿ ಎಲ್ರಿಗೂ ಮದುವೆ ಮಾಡುವಂತದ್ದನ್ನ ಮಾಡ್ತೇವೆ. ಇದರಲ್ಲಿಯೂ ಕೂಡ ಹಾಗೆ. ಅಂದ್ರೆ ಯಾವಾಗ ಮನೆಯಲ್ಲಿ ಅಂದ್ರೆ ಯಾರಾದ್ರೂ ಮದುವೆ ಆಗುವವರಿದ್ರೆ ಅವರಿಗೆ ಒಂದು ರೀತಿಯ ಏನು
ಮನಸ್ಸಿನಲ್ಲಿ ಬೇಸರ ಮೂಡ್ತದೆ, ನನ್ನ ಅಣ್ಣನ ಅಥವಾ ನನ್ನ ಅಕ್ಕ ಇರ್ತಿದ್ರೆ ನನಗಿಂತ ಮುಂಚೆ ಅವರಿಗೆ ಮದುವೆ ಆಗ್ತಿತ್ತು, ಈ ಸಂಭ್ರಮವನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ತಾ ಇದ್ವಿ, ಆ ನಂತರದಲ್ಲಿ ನಾನು ಮದುವೆ ಆಗ್ತಿದ್ದೆ ಅನ್ನುವಂತ ಒಂದು ಮಾನಸಿಕವಾದಂತಹ ವೇದನೆ ಅವರ ಮನಸ್ಸಿನಲ್ಲಿ ಗಾಢವಾಗಿ ಇರ್ತಾ ಇತ್ತು. ಅದನ್ನ ಹೋಗಲಾಡಿಸುವಂತಹ ಒಂದು ವಿನೂತನವಾದಂತಹ ಆರಾಧನೆ ಇದು ಕೆಲವರಿಗೆ ಅನಿಸ್ಬಹುದು, ಇದೊಂದು ರೀತಿಯ ಮೂಢನಂಬಿಕೆ ಅಂತ ಅನಿಸ್ಬಹುದು. ಆದ್ರೆ ನಾವು ನಂಬಿಕೆಯ ಜೊತೆಗೆ ತುಳುನಾಡಿನವರು ಬದುಕ್ತಾ ಇರುವವರು, ನಮ್ಗೆ ಗೊತ್ತಿದೆ. ಅದರ ಜೊತೆಗೆ ಈ ದೈವಾರಾಧನೆಯನ್ನು ಕೂಡ ಒಂದು ಭಾಗದಲ್ಲಿ ನಾವು ನಮಗೆ ಮನಸ್ಸಿಗೆ ಸಾಂತ್ವನವನ್ನ ನೀಡುವುದಕ್ಕೋಸ್ಕರ, ಸಾಂತ್ವನವನ್ನ ಪಡೆಯುವುದಕ್ಕೋಸ್ಕರ, ನೆಮ್ಮದಿಗೋಸ್ಕರ ದೈವಾರಾಧನೆಯ ನೇಮಕೋಲದಲ್ಲಿ ಒಂದಷ್ಟು ದೈವಗಳ ನುಡಿಗಳನ್ನ ಕೇಳಿ ಮನಸ್ಸನ್ನ ನೆಮ್ಮದಿ ಮಾಡುವಂತವರು ಹಲವಾರು ಇದ್ದಾರೆ. ಇದು ಕೂಡ ಅದರ ಒಂದು ಭಾಗ ಅಂತಲೇ ಹೇಳಬಹುದು. ಇದೊಂದು ವಿಶೇಷವಾದಂತ ಆರಾಧನೆ. ವಿಶೇಷವಾಗಿ ಇದು ಆಟಿ ತಿಂಗಳ ಅಮಾವಾಸ್ಯೆಯ ದಿವಸ ಹೆಚ್ಚಾಗಿ ನಡೆಯುವಂತದ್ದು. ಅಂದ್ರೆ ಇಡೀ ಒಂದು ತಿಂಗಳು, ಆಟಿ ತಿಂಗಳು ಏನಿದೆ, ಇಡೀ ತಿಂಗಳಲ್ಲಿ ಕೂಡ ಈ ಆರಾಧನೆ ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದು ಆರಾಧನೆಗೊಳ್ತಾ ಇದೆ. ಬೇರೆ ಬೇರೆ ರೀತಿಯ ಆರಾಧನೆಗಳು. ಇವಾಗ ಮುಂಚೆ ಎಲ್ಲ ವಿಡಿಯೋಗಳು ಬರ್ತಾ ಇರ್ಲಿಲ್ಲ, ಇವಾಗ ಬೇರೆ ಬೇರೆ ಕುಲೆ ಮದುವೆಯ ವಿಡಿಯೋಗಳು ವೈರಲ್ ಆಗುವುದನ್ನು ನಾವು ನೋಡುತ್ತಾ ಇದ್ದೇವೆ. ಕರೆಕ್ಟ್. ಈಗ ದಿನೇಶ್ ಅವರೇ, ಈ ಒಂದು ವೈರಲ್ ಆಗುವಂತ ವಿಡಿಯೋಗಳ ನಡುವೆ ಒಳ್ಳೆಯ ಒಂದು ಪ್ರಶ್ನೆಯನ್ನ ನಮ್ಮ ಹಿಂದಿನ ಕಾಲರ್ ಕೇಳಿದ್ರು. ಅವರು ಕೇಳುವಂತಹ ಪ್ರಕಾರ ಈ ಕುಲೆ ಮದುವೆ ಅನ್ನುವಂಥದ್ದು ಆಕ್ಚುಲಿ ಆಗುವಂಥದ್ದು ಆಷಾಢ ತಿಂಗಳಲ್ಲಿ, ಅಂದ್ರೆ ಆಟಿ ತಿಂಗಳಿನ ಅಮಾವಾಸ್ಯೆಯಿಂದ ಆಗುತ್ತೆ. ಆದ್ರೆ ಇದು ಕುಲೆ ಮದುವೆ ರಾತ್ರಿ ಹೊತ್ತಲ್ಲಾಗುತ್ತಾ ಅಥವಾ ಮಧ್ಯಾಹ್ನದ ಹೊತ್ತಲ್ಲಾಗುತ್ತಾ, ಹೇಗಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವರು ಮಧ್ಯಾಹ್ನದಲ್ಲೂ ಮಾಡುವಂಥದ್ದನ್ನು ನೋಡಿದ್ದೀವಿ, ದೃಶ್ಯಾವಳಿಗಳಿವೆ, ರಾತ್ರಿ ಹೊತ್ತಲ್ಲೂ ಕೂಡ ದೃಶ್ಯಾವಳಿಗಳಿವೆ. ಹಾಗಿದ್ದಾಗ ಕುಲೆ ಮದುವೆ ಏನು ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ಯಾವ ಹೊತ್ತಲ್ಲಿ ಮಾಡ್ತಾರೆ, ಏನ್ ಕತೆ? ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಮೂಲದ ಆರಾಧನೆಯನ್ನು ನೋಡಿದಾಗ ಯಾವುದೇ ಪ್ರೇತಗಳಿಗೆ ಸಂಬಂಧಪಟ್ಟಂತ ಯಾವುದೇ ಕಾರ್ಯಗಳು ಇರಬಹುದು, ಅದನ್ನ ರಾತ್ರಿ ಹೊತ್ತೇ ಮಾಡ್ತಾ ಇರುವಂತದ್ದು. ಆದ್ರೆ ಪ್ರಸ್ತುತ ಕೆಲವು ಕಡೆಗಳಲ್ಲಿ ಅವರ ಅನುಕೂಲ ಶಾಸ್ತ್ರ ಏನಿದೆ ಅದನ್ನ ಅಳವಡಿಸಿಕೊಂಡು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅವರಿಗೆ ಬರುವವರಿಗೆ ಹೋಗುವವರಿಗೆ ಸುಲಭ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಮೂಲ ಆರಾಧನೆಯನ್ನ ಬದಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಸತ್ಯ. ಆದ್ರೆ ಇದು ನಡೀತಾ ಇದ್ದದ್ದು ರಾತ್ರಿ. ಅಂದ್ರೆ ಇದು ಪ್ರಯತ್ನದ ಮದುವೆಯ ಒಂದು ಕಾರಣ ಅಲ್ಲ, ಬೇರೆ ಬೇರೆ. ಅಂದ್ರೆ ಇವಾಗ ನಾವು ಯಾರಾದ್ರೂ ತೀರಿ ಹೋದ್ರೆ ಅವರನ್ನ ಅಂದ್ರೆ ಪ್ರೇತಗಳಿಗೆ ಸದ್ಗತಿಯ ಒಂದು ಕ್ರಮವನ್ನ ಮಾಡ್ತೇವೆ. ಅಂದ್ರೆ ಯಾವುದು ಶ್ರಾದ್ದವನ್ನ ಮಾಡ್ತೇವೆ. ತುಳುನಾಡಿನ ಶ್ರಾದ್ದ ಯಾವ ರೀತಿ ಅಂತ ಕೇಳಿದ್ರೆ ಪಿಂಡ ಪ್ರದಾನ ಮಾಡುವಂತದ್ದು ನಾವು ತುಳುನಾಡಿನ ಕ್ರಮ ಅಲ್ಲ, ಅದು ಅಳಿಯಕಟ್ಟಿನ ಕ್ರಮವೇ ಅಲ್ಲ. ಆದ್ರೂ ನಾವು ಎಲ್ಲವನ್ನ ಬೆರಕೆ ಮಾಡಿ ಆಗಿದೆ. ಆದ್ರೆ ನಮ್ಗೆ ಮೂಲ ನಂಬಿಕೆ ಬರುವಂತದ್ದು ಯಾವಾಗ ಅಂತ ಕೇಳಿದ್ರೆ ಕತ್ತಲೆಯ ಹೊತ್ತು ನಾವು ಮನೆಯಲ್ಲಿ ಏನು ಅವರನ್ನ ಪ್ರಾರ್ಥನೆಯನ್ನ ಮಾಡಿ ಅವರಿಗೆ ಬೇಕಾದಂತ ತಿಂಡಿ ತಿನಸುಗಳನ್ನ ಬಡಿಸಿ ಪ್ರಾರ್ಥನೆ ಮಾಡುದಿದೆಯಲ್ಲ, ಅದು ನಮ್ಗೆ ನೆಮ್ಮದಿಯನ್ನ ಕೊಡುವಂತದ್ದು. ಅದೇ ಅಂದ್ರೆ ರಾತ್ರಿ ಹೊತ್ತಲ್ಲಿ ಕುಲೆ ಮದುವೆ ಆಕ್ಚುಲಿ ಆಗುತ್ತೆ. ಹೌದು, ಖಂಡಿತ ಅದು ರಾತ್ರಿಯೇ ಆಗುವಂತ ಕ್ರಮಗಳು. ಓಕೆ, ರಾತ್ರಿ ಹೊತ್ತಲ್ಲಿ ಆಗುತ್ತೆ. ಜೊತೆಗೆ ಇಲ್ಲಿ ಕುಲೆ ಮದುವೆಯಲ್ಲಿ ಜಾತಿ ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ದಿನೇಶ್ ಅನ್ನುವಂಥವ್ರು. ಖಂಡಿತ ನಮ್ದು ತುಳುನಾಡಿನ ಪರಂಪರೆಯ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ರೆ ಎಲ್ಲದಕ್ಕೂ ಒಂದು ರೀತಿಯ ಸಾಮರಸ್ಯದ ಜೀವನದ ಜೊತೆಗೆ ನಾವು ನಮ್ಮ ಜಾತಿಗಳನ್ನ ನಮ್ಮ ಮದುವೆಗೂ ಸಮಾರಂಭಕ್ಕೂ ಸೀಮಿತ ಮಾಡಿದ್ದವರು ಮೊದಲಾಗಿ. ಅಂದ್ರೆ ನಾವು ಯಾವ್ದಾದ್ರು ಒಂದು ಮದುವೆ ಆಗ್ಬೇಕು ಅಂತಿದ್ರೆ ನಮ್ಮ ಜಾತಿ ಯಾವುದು, ನಮ್ಮ ಜಾತಿಯ ಹೆಣ್ಣು, ನಮ್ಮ ಜಾತಿಯ ಗಂಡು ಅನ್ನುವಂಥದ್ದನ್ನ ಎಲ್ಲ ಜಾತಿ ಕಟ್ಟಿನ ಆಯಾಮದಲ್ಲಿ ನೋಡ್ತಾ ಇದ್ದವರು. ಅಂದ್ರೆ ಅದರಲ್ಲಿ ಇನ್ನೊಂದು ವಿಶೇಷ ಗಮನಿಸಬೇಕು. ಒಂದು ವೇಳೆ ಹೆಣ್ಣಿಗೆ 33 ವರ್ಷ ಅಂತ ಆದ್ರೆ ಗಂಡು ಹುಡುಕುವಾಗ 1 ವರ್ಷವೋ 2 ವರ್ಷವೋ ಜಾಸ್ತಿ ವಯಸ್ಸಾಗಿರ್ತಕ್ಕಂಥವರೇ ಆಗ್ಬೇಕು ಅನ್ನುವಂಥದ್ದು ಕೂಡ ಅದರ ಒಳಗೆ ಒಂದು ಚಿಂತನೆ ಇದೆ. ಮತ್ತೆ ಇನ್ನೊಂದು ಇದೆ ಅದರಲ್ಲಿ ಏನಂತ ಕೇಳಿದ್ರೆ ನಾವು ತುಳುವಿನಲ್ಲಿ ಕಡೀರ ಅಂತ ಹೇಳ್ತೇವೆ. ಅಂದ್ರೆ ಪ್ರಥಮ ಗಂಡು, ಇವಾಗ ಪ್ರಥಮ ಗಂಡು ಪ್ರಥಮ ಹೆಣ್ಣು ಇವರಿಗೆ ವಿವಾಹ ಮಾಡುವಂತಹ ಪ್ರಮೇಯಗಳಿಲ್ಲ. ಅಂದ್ರೆ ಮದುವೆ ವ್ಯವಸ್ಥೆಯಲ್ಲೂ ಪ್ರೇತದ ಮದುವೆಯಲ್ಲೂ ಇದು ಒಂದು ರೀತಿಯ ಸಾಮ್ಯತೆ ಇದೆ ಇದರಲ್ಲಿ. ಅಂದ್ರೆ ಪ್ರಥಮ ಗಂಡು ಪ್ರಥಮ ಹೆಣ್ಣು ಆ ರೀತಿ ಇಲ್ಲ ಇಲ್ಲ ಹಾಗೆ ಒಂದೇ ಏಜ್ ಕೂಡ ಇರಬಾರ್ದು. ಮತ್ತೆ ಯಾರು ಫಸ್ಟ್ ಲೇಡಿ ಅಥವಾ ಫಸ್ಟ್ ಜೆಂಟ್ಸ್ ಆ ತರನು ಇರಬಾರ್ದು. ಇದೊಂದು ರೀತಿಯಾದಂತ ಒಂದು ನಂಬಿಕೆ ಕೂಡ ಇದೆ. ಈ ರೀತಿಯಲ್ಲೇ ಯಾವ್ದು ನಾವು ಹುಡುಕುವಾಗ ಅಂದ್ರೆ ವಧುವನ್ನ ಹುಡುಕುವಾಗ ಇದನ್ನ ಕೂಡ ನೋಡ್ತಾರೆ. ಅದರ ಜೊತೆಗೆ ಪ್ರತಿಯೊಂದು ಜಾತಿಯಲ್ಲಿ ಒಂದು ಗೋತ್ರ ಅಂತ ಇದೆ, ಬರಿಬಂದ್ರ ಅಂತ ಹೇಳ್ತೇವೆ ನಾವು. ಅದನ್ನ ಕೂಡ ನೋಡ್ಕೊಂಡೇ
ಆಗುವಂತದ್ದು ಕೂಡ ಇದು ಕೂಡ ಪ್ರೇತ ಮದುವೆ ಕೂಡ. ಓಕೆ ಓಕೆ, ಆ ರೀತಿ ಅಷ್ಟು ಇದು ಏನು ಹೇಳ್ತಾರೆ ನಮ್ಮ ಏನು ನಂಬಿಕೆಗಳನ್ನ ಉಳಿಸಿಕೊಂಡು ಹೋಗುವಂತ ಒಂದು ಆಚರಣೆ ಇದು. ಎಲ್ಲೂ ಕೂಡ ಆ ನಂಬಿಕೆಗಳಿಗೆ ಘಾಸಿ ಆಗ್ಬಾರ್ದಲ್ವಾ ಹಾಗಾದ್ರೆ? ಖಂಡಿತ ಮೂಲದ ನಂಬಿಕೆ ಏನಿದೆ ಅದನ್ನ ಉಳಿಸು. ಅದರ ಜೊತೆಗೆ ಒಂದನ್ನ ನಾವು ಅರಿತುಕೊಳ್ಬೇಕೇನಂತ ಕೇಳಿದ್ರೆ, ಇವಾಗ ಅವರು ಏನು ಜಾಹೀರಾತನ್ನ ನೀಡಿದ್ರು, ಅವರಿಗೆ ವರಬೇಕಾಗಿದೆ, ಪ್ರೇತಕ್ಕೆ ವರಬೇಕಾಗಿದೆ ಅಂತ ಹೇಳಿದ್ರು. ಇವಾಗ ಅವರು ಅದು ಸಂಧಾನ ಆಯ್ತು, ಎಲ್ಲ ಒಪ್ಪಿಗೆ ಆಯ್ತು. ಇನ್ನು ಆಷಾಢ ತಿಂಗಳಲ್ಲಿ ಮದುವೆ ಆಗ್ತದೆ. ಮದುವೆ ಆದ್ಮೇಲೆ ಅವ್ರದ್ದು ಆ ಎರಡು ಕುಟುಂಬಗಳು ಆ ಒಂದು ಸಂಬಂಧ ದೀರ್ಘಕಾಲಿನಲ್ಲಿ ಅವರು ಯಾವ ಜೀವಮಾನದಲ್ಲಿ ಅವರ ಕುಟುಂಬಗಳು ಹೋಗ್ತದೋ ಅದೇ ರೀತಿ ಆ ಸಂಬಂಧಗಳು ಇವರ ಕಾರ್ಯಕ್ರಮಗಳಿಗೆ ಅವರನ್ನು ಆಹ್ವಾನಿಸಬೇಕು, ಅವರ ಕಾರ್ಯಕ್ರಮ ಇವರು ಹೋಗ್ಬೇಕು. ಅಂದ್ರೆ ಒಂದು ರೀತಿಯ ಸಂಬಂಧದ ಕೊಂಡಿ ಅದು 8 ತಿಂಗಳಿಗೆ ಮುಗಿಯುವಂತದ್ದಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಅದು ಕಂಟಿನ್ಯೂ ಆಗುತ್ತೆ. ಪರ್ಫೆಕ್ಟ್ ಪರ್ಫೆಕ್ಟ್. ಎಸ್ 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 ದಿನೇಶ್, ಅದೇ ಮಾನಸಿಕವಾದಂತ ಒಂದು ರೀತಿಯ ಒಂದು ಆರಾಧನೆ, ಒಂದು ಭಾಗ ಅಷ್ಟೇ. ಜೊತೆಗೆ ಇಲ್ಲಿ ಹೆಣ್ಣು ತೀರಿ ಹೋಗಿರುವಂತಹ ಮೃತಪಟ್ಟಂತಹ ಹೆಣ್ಮಕ್ಳು ಮಾತ್ರ ಮದುವೆ ಬೇಕು ಅಂತ ಹೇಳಿ ಕೇಳ್ತಾರಂತೆ. ಗಂಡು ಮಕ್ಕಳು ಮದುವೆ ಬೇಕು ಅಂತ ಕೇಳುವಂತಹ ಪ್ರಮೇಯ ಇಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ? ಅಂದ್ರೆ ತೀರಿ ಹೋಗಿರುವಂತಹ ಹೆಣ್ಮಗಳೇ ಮನೆಯ ಏನು ತಂಗಿ ಆಗಿದ್ರೆ ತಂಗಿಯ ಮೈಯಲ್ಲಿ ಬಂದು ಕೇಳುವಂಥದ್ದು ಅಥವಾ ಮದುವೆ ಮಾಡ್ಬೇಕಂತ ಕೇಳುವಂಥದ್ದು, ಗಂಡು ಮಕ್ಕಳು ಕೇಳಲ್ಲ ಅನ್ನುವಂತ ಒಂದು ನಂಬಿಕೆ ಇದೆ. ಏನ್ ಹೇಳ್ತೀರಿ? ಒಂದು ಇದು ನಂಬಿಕೆಗಳನ್ನ ಒಪ್ಪುತ್ತಕ್ಕಂಥದ್ದಲ್ಲ. ಒಂದು ವೇಳೆ ಆತರ ಆಗುದಿದ್ರೆ ಯಾರು ಪ್ರೇತಗಳಿಗೆ ವರವನ್ನೇ ಕೊಡ್ಲಿಕ್ಕೆ ಇರ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಯಾವುದೇ ತಾಪತ್ರಯಗಳಿಲ್ಲ. ನಮ್ಮ ನನ್ನ ಮಗನಿಗೂ ಅಥವಾ ನನ್ನ ಮನೆಯ ಗಂಡು ಮಗುವಿಗೂ ಅದು ಸದ್ಗತಿಯಾಗಿದೆ, ಅದು ಪ್ರೇತದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಯಾವ ವಧು ಪ್ರೇತಗಳಿಗೂ ಕೂಡ ಮದುವೆ ಆಗ್ತಾ ಇರ್ಲಿಲ್ವೇನು. ಅಂದ್ರೆ ಅದು ಒಂದು ರೀತಿಯ ಸಾಮ್ಯತೆ, ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಬರುವುದಿಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂತ ಅನಿಸಿಕೆ. ಓಕೆ ಓಕೆ, ಎಸ್ ಸರ್ ಎಸ್ ಸರ್. ಜೊತೆಗೆ ಎಸ್ ಸರ್, ಈಗ ಇಲ್ಲಿ 30 ಕುಟುಂಬಗಳು ಅಂದ್ರೆ ಈ ಜಾಹೀರಾತು ಕೊಟ್ಟ ನಂತರ ನಾನು ಈ ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು ಸ್ವಲ್ಪ ಪ್ರಾಕ್ಟಿಕಲ್. ಯಾಕಂತ ಬಂದಾಗ ನೋಡಿ, ಈಗ ನಮ್ಮ ಯುಗ ಬೆಳೆದಿದೆ ಅಥವಾ ನಾವುಗಳು ಬೆಳೆದಿದ್ದೀವಿ ಅಂತ ಹೇಳ್ತೀವಿ. ಈ ಸಂದರ್ಭಗಳಲ್ಲಿ ಒಂದ್ ಕಡೆ ಇದನ್ನ ಅಪಹಾಸ್ಯ ಮಾಡಿ ಟ್ರೋಲ್ ಮಾಡಿದಂತ ಅದೆಷ್ಟೋ ಜನ ಇದ್ದಾರೆ. ಅಂದ್ರೆ ಬದುಕಿರೋರಿಗೆ ಸಿಗುದಿಲ್ಲ ಸರಿಯಾಗಿರುವಂತಹ ಹುಡುಗ ಹುಡುಗಿ, ಇವರುಗಳಿಗೆ ಸಿಗುತ್ತಾ ಅನ್ನುವಂಥದ್ದು ಟ್ರೋಲ್ ಮಾಡಿದವರು ಬಹಳಷ್ಟು ಜನರಿದ್ದಾರೆ. ಅಪಹಾಸ್ಯ ಮಾಡಿದವರು ಇದನ್ನ ಕೂಡ ಪೇಪರ್ ಅಲ್ಲಿ ಹಾಕ್ತಾರೆ ಅನ್ನೋದು ಕೇಳಿದವರು ಕೂಡ ಬಹಳಷ್ಟು ಜನರಿದ್ದಾರೆ. ಈ ಅಪಹಾಸ್ಯಗಳ ನಡುವೆ ಈ ಒಂದು ಪ್ರಕರಣ ಎಲ್ಲಿ ತನಕ ಬಂತು, ಈ ಒಂದು ಘಟನೆ ಅಂತ ಬಂದಾಗ ಬರೋಬ್ಬರಿ 30 ಕುಟುಂಬಗಳು ಅವರನ್ನ ಕಾಂಟ್ಯಾಕ್ಟ್ ಮಾಡುತ್ತೆ, ಅಂದ್ರೆ ಮದುವೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಿದ್ದಾಗ ಇದು ನಿಜವಾಗ್ಲೂ ಕೂಡ ನಮ್ಮ ಮೂಲ ನಂಬಿಕೆಯ ಮೇಲೆ ಬಹಳಷ್ಟು ನಂಬಿಕೆ ಇಟ್ಟ ತುಳುವರು ಹಾಗಾದ್ರೆ ಬಹಳಷ್ಟು ಜನರಿದ್ದಾರೆ. ಜೊತೆಗೆ ಬಹಳಷ್ಟು ಜನರಿಗೆ ಇದರ ಅನಿವಾರ್ಯತೆ ಇದೆ, ಇದರ ಅಗತ್ಯತೆ ಇದೆ ಅಂತ ಕಾಣಿಸುತ್ತೆ. ಈ ಸಂದರ್ಭದಲ್ಲೂ ಕೂಡ ಏನ್ ಹೇಳ್ತೀರಿ ಈ ಬೆಳವಣಿಗೆಗೆ? ಖಂಡಿತವಾಗಿ ಇನ್ನು ಅಂದ್ರೆ ಯಾವ ಬೆಳವಣಿಗೆಯ ವ್ಯಾವಹಾರಿಕ ಬದುಕಿನಲ್ಲಿ ನಾವು ಇದ್ರೂ ಕೂಡ ಕೆಲವರು ಒಂದು ರೀತಿಯ ಮುಜುಗರ ಅಂತ ಹೇಳಿದ್ರೆ, ನಾನು ಯಾವ ರೀತಿ ಮುಂದುವರಿದ್ದದನ್ನು ಅದೇ ರೀತಿಯಲ್ಲಿ ನನಗೆ ತಾಪತ್ರಯ ಇದೆ ಅಥವಾ ನಮ್ಮ ಮನೆಯಲ್ಲಿ ಇಂಥದ್ದೊಂದು ಪ್ರೇತಗಳಿಗೆ ಮದುವೆ ಆಗಬೇಕು ಅನ್ನೋಂತ ಹೇಳುವುದನ್ನ ಅಥವಾ ಈ ಆರಾಧನೆಯನ್ನ ಒಪ್ಪಿಕೊಳ್ತಕ್ಕಂತ ಮಾನಸಿಕತೆ ತುಂಬಾ ತುಳುವರಲ್ಲಿ ಇಲ್ಲ. ಇದು ದುರಂತ ಅನ್ನುವಂಥದ್ದು. ಅಂದ್ರೆ ಇದು ನಾವು ತುಳುನಾಡಿನಲ್ಲಿ ದೇವರು ನಾಗಾರಾಧನೆ, ಈ ಆರಾಧನೆಯ ಜೊತೆಗೆ ವಿಶೇಷವಾದಂತ ಆರಾಧನೆ ಇದು ಹಿರಿಯರ ಆರಾಧನೆ. ನೀವು ಗಮನಿಸಿರಬೇಕು, ನಾವು ಯಾವುದೇ ಫಾರ್ ಎಕ್ಸಾಂಪಲ್ ನನ್ನ ಮದುವೆಯ ದಿವಸ ನಾನು ಉಡ್ತಕ್ಕಂತ ವಸ್ತ್ರ ಏನಿದೆ ಅಥವಾ ಹಾಕಿಕೊಳ್ಳುವಂತ ಬಂಗಾರ ಏನಿದೆ ಅದನ್ನ ಪ್ರಥಮವಾಗಿ ಒಂದು ಮನೆಯಲ್ಲಿ ಹಿರಿಯರಿಗೆ ಇಡುವಂತ ಕ್ರಮ ಇದೆ. ಒಂದು ವೇಳೆ ಈ ಒಂದು ಆರಾಧನೆ ಇಲ್ಲದಿದ್ದರೆ ನಾವು ಖಂಡಿತವಾಗಿಯೂ ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವು ದೇವರಿಗೆ ಪ್ರಾರ್ಥನೆಯನ್ನ ಮಾಡಿ ಆ ನಂತರದಲ್ಲಿ ಅವರಿಗೆ ಒಂದು ಪ್ರಾರ್ಥನೆ ಮಾಡುವ ಕ್ರಮ ಇದೆ. ಆ ದೈವದವರುಗಳು ಯಾವ ರೀತಿ ನಮ್ಮನ್ನ ಅನುಗ್ರಹಿಸ್ತಾರೆ ಅದೇ ರೀತಿ ನೀವು ಕೂಡ ನಮ್ಗೆ ಅನುಗ್ರಹಿಸಬೇಕು ಅನ್ನೋಂತ ಒಂದು ನಂಬಿಕೆ. ಅಂದ್ರೆ ತುಳುವರಲ್ಲಿ ಯಾವ ನಂಬಿಕೆ ಅಂತ ಕೇಳಿದ್ರೆ, ಪುನರ್ಜನ್ಮದ ಕಲ್ಪನೆಗಳಿಲ್ಲ ನಮ್ಮಲ್ಲಿ. ನಾವು ಯಾರು ಈ ಭೂಮಿಯನ್ನ ಬಿಟ್ಟು ಸ್ವರ್ಗಸ್ಥರಾಗ್ತಾರೋ ಅವರು ನಮ್ಮ ಜೊತೆಗೆ ಇರ್ತಾರ ಅನ್ನುವಂತ ಒಂದು ನಂಬಿಕೆ. ಅಂದ್ರೆ ನಾನು ಆವಾಗ್ಲೇ ಹೇಳಿದೆ ನೋಡಿ, ಯಾವ ಶ್ರಾದ್ದ ದಿವಸದಲ್ಲಿ ನಾವು ಅವರನ್ನ ಒಳಗಡೆ ಕರೆಸಿಕೊಳ್ಳುವಂತ ಒಂದು ಕ್ರಮ ಇದೆ. ಅವಾಗ ಕರೆಸಿಕೊಳ್ಳುವುದು ಯಾಕಂತ ಕೇಳಿದ್ರೆ, ನೀವು ಇನ್ನು ದೇಹದಲ್ಲಿ ಇರ್ದೇ ಇರ್ಬೋದು, ಆದ್ರೆ ನೀವು ನಮ್ಮ ಜೊತೆ ಇರ್ತೀರಿ ಅನ್ನೋ ವಿಶ್ವಾಸ, ನಮ್ಮನ್ನ ಅನುಗ್ರಹಿಸ್ತೀರಿ ಅನ್ನೋಂತ ವಿಶ್ವಾಸ ಇಡೀ ತುಳುನಾಡಿನ ಬದುಕನ್ನ, ತುಳುವರ ಬದುಕನ್ನ ನೋಡಿದ್ರೆ ವಿಶ್ವಾಸದ
ಆರಾಧನೆಯ ಜೊತೆಗೆ ಬಲವಾದಂತ ವಿಶ್ವಾಸ ಇದೆ, Okay. ನಂಬಿಕೆ ಇದೆ. Okay. ಈ ನಂಬಿಕೆ ಅದು ಮೂಢನಂಬಿಕೆ ಖಂಡಿತ ಅಲ್ವೇ ಅಲ್ಲ. ಅಲ್ವಾ? ಮೂಲ ನಂಬಿಕೆಯ ಬಗ್ಗೆ ಯಾರಿಗೆ ಅರಿವು ಇಲ್ವೋ, ಜಾಗೃತಿ ಇಲ್ವೋ, ಅವರು ಇದನ್ನ ಮೂಢನಂಬಿಕೆ ಅನ್ನುವಂತ ರೀತಿಯಲ್ಲಿ ಅಪಹಾಸ್ಯ ಮಾಡುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ಆದ್ರೆ ಯಾರು ಇದನ್ನ ಮಾಧ್ಯಮಕ್ಕೆ ಅದನ್ನ ಇದು ಕೊಟ್ಟಿದ್ರು, ಬಹುಶಃ ಒಂದು ರೀತಿಯಲ್ಲಿ ಅವರು ಹೀರೋಗಳಾಗಿದ್ದಾರೆ ಅಂತ ಯಾಕಂದ್ರೆ ಅವರ ಕಾರಣದಿಂದಾಗಿ ಒಂದಷ್ಟು ಜನ ಇದನ್ನ ಕಲಿಯುವಂತಾಯ್ತು ಅಥವಾ ಅದರ ಬಗ್ಗೆ ಆಲೋಚಿಸುವಂತಾಯ್ತು. ಇಲ್ಲಾಂತಂದ್ರೆ ಯಾವುದೋ ಒಂದು ಹಳ್ಳಿಯ ಭಾಗದಲ್ಲಿ ಇಂಥದ್ದೊಂದು ಯಾವುದೋ ಒಂದು ದಿವಸ ಆಟಿ ಅಮಾವಾಸ್ಯೆಯೋ ಅಥವಾ ಆಟಿ ತಿಂಗಳಲ್ಲಿ ಮಾಡುವಂತದ್ದು ಒಂದು 20 ಜನ 30 ಜನ 50 ಜನ ಸೇರಿ ಮಾಡಿದ್ರೆ ಅಲ್ಲಿ ಮುಗಿತಾ ಇತ್ತು. ಆದ್ರೆ ಇದೊಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಅಂತ ನನ್ಗೆ ಅನ್ಸುತ್ತೆ. ಎಸ್ ಥ್ಯಾಂಕ್ ಯು ದಿನೇಶ್ ಸುವರ್ಣರಾಯ್ ಅವರೇ, ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತಾಡಿದ್ದೀರಿ, ಜೊತೆಗೆ ಈ ಒಂದು ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ದಿನೇಶ್ ಸುವರ್ಣರಾಯ್ ಅವರ ಮಾತುಗಳು. ಅಂದರೆ ರಾತ್ರಿ ಹೊತ್ತಲ್ಲಿ ಈ ಕುಲೆ ಮದುವೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಜೊತೆಗೆ ಏನು ಇದು ಇಲ್ಲಿ ಬಹಳಷ್ಟು ಕಟ್ಟುಪಾಡುಗಳಿವೆ. ಆಗಲೇ ಹೇಳಿದಾಗೆ ಅಂದರೆ ಒಂದು ಏನು ಹೇಳ್ತಾರೆ, ಜಾತಿ ಪದ್ಧತಿಯ ವಿಚಾರದಿಂದ ಹಿಡಿದು ಒಂದು ಏನು ಹಿರಿಯ ಮನೆಯಲ್ಲಿ ಇರುವಂಥ ಹಿರಿಯ ಮಗ ಆಗಿರ್ಬೋದು ಅಥವಾ ಹಿರಿಯ ಮಗಳಾಗಿರ್ಬೋದು ಅವರು ಮದುವೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಂತಹ ಒಂದು ಸಾಮ್ಯತೆಗಳನ್ನು ನೋಡ್ತಾರೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಸತ್ಯ ಯಾವ ರೀತಿ ಅಂತ ಬಂದಾಗ ಒಂದು ಜಾಹೀರಾತು ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು. ಆ ಜಾಹೀರಾತಿನ ಮೂಲಕ ನಮ್ಮ ತುಳುನಾಡಿನ ಜನರಿಗೆ ಮತ್ತೆ ಕುಲೆ ಮದುವೆಯ ಬಗ್ಗೆ ಸಂಕ್ಷಿಪ್ತವಾಗಿರುವಂಥ ಮಾಹಿತಿ, ಜೊತೆಗೆ ಅರಿವು, ಜೊತೆಗೆ ನಂಬಿಕೆ ಮತ್ತಷ್ಟು ಇಮ್ಮಡಿಯಾಗಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯದ ವಿಚಾರ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಪೇಟೆ ಮದಿಮೇಲೆ ಮಲ್ಪನ ಕ್ರಮ ಅವೇತ ಕಷ್ಟೋಳೇನು ನಷ್ಟೋಳೇನು ಜೀವನೋಡು ಮತ್ತೊಂದು ಬರ್ತದೆ. ಪತ್ತಲ್ಲಿ ಕಲಿ